ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್, ಏರ್ಪೋರ್ಟ್ ರೋಡ್, ದೇರೆಬೈ, ಮ್ಯಾಂಗ್ಳೂರ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸತ್ಯನಾಥ್ ಸ್ಟೋರ್ಸ್ ಬಟ್ಟೆ ಮಳಿಗೆ, ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ನಮಸ್ಕಾರ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶಾಲೆಗಳಲ್ಲಿ ಮಕ್ಕಳು ಮೊಬೈಲನ್ನು ತಂದ್ರೇ ಅದು ತಪ್ಪು ಅಥವಾ ಸರಿಯಲ್ಲ ಎನ್ನುವಂಥ ಒಂದು ವಿಚಾರ ಇದೆ. ಹಾಗಿರುವಾಗ ಆ ಶಾಲೆಗಳಲ್ಲಿ ಮಕ್ಕಳು ಎಲ್ಲೋ ಒಂದು ಕಡೆಯಲ್ಲಿ ಮೊಬೈಲನ್ನು ತಂದು ಅದನ್ನು ಆಡ್ತಾರೆ ಅಥವಾ ದುರುಪಯೋಗ ಮಾಡ್ತಾರೆ, ಸಮಯ ವ್ಯರ್ಥ ಮಾಡ್ತಾರೆ ಅಂಥೇಳಿ ಎಲ್ಲಿಯಾದರೂ ಶಿಕ್ಷಕರು ಆ ಕ್ಲಾಸಿನ ಆ ಮಕ್ಕಳ ಬ್ಯಾಗನ್ನು ಪರಿಶೀಲಿಸಲಿಕ್ಕೆ ಹೋದಾಗ ಅದರಲ್ಲಿ ಮೊಬೈಲ್ ಬಿಟ್ಟು ಕಾಂಡಮ್ಗಳು, ಗರ್ಭ ನಿರೋಧಕ ಮಾತ್ರೆಗಳು, ವೈಟ್ನರ್ ಮತ್ತು ಮದ್ಯ ಮತ್ತು ನೀರು ಮಿಕ್ಸ್ ಮಾಡಿದಂಥ ಪಾನೀಯಗಳು ಸಿಕ್ಕಿದರೆ ಆ ಶಿಕ್ಷಕರಿಗೆ ಹೇಗಾಗಬೇಡ. ಬಹುಶಃ ಇದು ಕೇವಲ ಒಂದು ಶಾಲೆಗಳಲ್ಲಿ ಅಥವಾ ಒಂದು ತರಗತಿಗಳಲ್ಲಿ ಆದಂಥ ಘಟನೆ ಅಂಥೇಳಿ ನಾವು ಕಣ್ಣು ಮುಚ್ಚಿ ಇದನ್ನು ಹಾಗೆ ಬಿಟ್ಟರೆ ನಮ್ಮ ಮುಂದಿನ ತಲೆಮಾರು 8, 9, 10ನೇ ತರಗತಿ ಅಂತ ಹೇಳಿದ್ರೆ ನಿಜಕ್ಕೂ ಅದೊಂದು ತಳಹದಿ ಗಟ್ಟಿ ಬುನಾದಿ ಆಗಬೇಕಾಗಿರುವಂಥ ಒಂದು ವಯಸ್ಸು. ಆ ಹಂತದಲ್ಲೇ ಅವರು ದಾರಿ ತಪ್ಪಿದರೆ ಏನು, ಭವಿಷ್ಯ ಏನು, ದೇಶದ ಕತೆ ಏನು, ಮತ್ತು ಮುಂದಿನ ಪೀಳಿಗೆಗೆ ನಾವು ಏನನ್ನು ಕಲಿಸ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಇವತ್ತಿನ ನವಮಾಧ್ಯಮಗಳು ಅದು OTTಯಿಂದ ಹಿಡಿದುಕೊಂಡು ವಾಟ್ಸಪ್ ತನಕ ಮಾಡುತ್ತಿರುವಂಥ ಒಂದು ಹಾಲಾಹಲ ಇವತ್ತಿನ ಮಕ್ಕಳ ಬದುಕಿನಲ್ಲಿ ಯಾವ ರೀತಿಯ ಘಟ್ಟವನ್ನು ತಂದು ಇಟ್ಟಿದೆ. ಎಲ್ಲ ವಿಷಯಗಳ ಬಗ್ಗೆ ನಮ್ಮೊಂದಿಗೆ ಹೆಚ್ಚಿನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಸ್ವೀಕರಿಸಲಿಕ್ಕೆ 3 ಜನ ಗಣ್ಯರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಶ್ರೀಯುತ ಅರುಣ್ ಜಿ ಶೇಟ್ ಅವರು, ಸಾಮಾಜಿಕ ಚಿಂತಕರು, ಯುವ ಉದ್ಯಮಿ. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ, ನಮಸ್ಕಾರ. ಹಾಗೆ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ರಾಘವೇಂದ್ರ ಸೂರ್ಯಕಾಂತ್ ರಾಯ್ಕರ್ ಅವರು, ಜವಾಹರ್ ನವೋದಯ ವಿದ್ಯಾಲಯ ಮುಡಿಪು ಇದರ ಶಿಕ್ಷಕರು. ನಿಮಗೆ ಪ್ರೀತಿಯ ಸ್ವಾಗತ, ನಮಸ್ಕಾರ. ಹಾಗೆ ನಮ್ಮೊಂದಿಗಿದ್ದಾರೆ ಜಯಪ್ರಕಾಶ್ CS, ಅಸಿಸ್ಟೆಂಟ್ ಪ್ರೊಫೆಸರ್ ಸೈಕ್ಯಾಟ್ರಿಕ್ ನರ್ಸಿಂಗ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಒಳಚಿಲ್, ಹಾಗೆ ಸಿನಿಮಾದ ನಿರ್ದೇಶಕರು. ಅವರಿಗೆ ಪ್ರೀತಿಯ ಸ್ವಾಗತ, ನಮಸ್ಕಾರ. ಅರುಣ್ ಶೆಟ್ಟಿ ಅವರಿಗೆ, ನಿಮಗೆ ಇಂಥ ಒಂದು ಘಟನೆ ಆಯಿತು ಅಂತ ಹೇಳುವಾಗ ಬಹುಶಃ ಇವತ್ತಿನ ತಲೆಮಾರಿಗೆ ಅದು ನಿಜಕ್ಕೂ ಅಸಹ್ಯವೂ ಆಗತ್ತೆ, ಬೇಸರವೂ ಆಗತ್ತೆ, ಒಂದು ರೀತಿಯಲ್ಲಿ ಆತಂಕನೂ ಆಗತ್ತೆ. ನಿಮ್ಗೇನು ಅನಿಸ್ತು? ಹೌದು, ನಾವು ಹೇಳುವಾಗಲೇ ಹೇಳ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಇವಾಗ ಏನು ಈ ರೀತಿಯ ಒಂದು ಘಟನೆಗಳು ಬಂದಿದ್ವೆ, ಇದರಿಂದ ನಮ್ಮ ದೇಶದ ಮುಂದಿನ ಭವಿಷ್ಯ ಹೇಗಾಗಬಹುದು, ಹೇಗಿರಬಹುದು, ಮುಂದಿನ ಭವಿಷ್ಯ ಆಗಿರಬೇಕಾದಂಥ ಮಕ್ಕಳು ಈ ರೀತಿಯಲ್ಲಿ ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಯಾರು ಕಾರಣ? ನಮ್ಮ ಸಮಾಜನೇ ಕಾರಣ. ಸಮಾಜದಲ್ಲಿರತಕ್ಕಂಥ ಇಂಥ ವೈರುಧ್ಯಗಳೇ ಕಾರಣ. ಯಾಕೆ ಹೇಳ್ತೀರಿ? ಯಾಕೆ ಮಕ್ಕಳೇನೋ ಅದನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ? ಅದನ್ನು ಯಾರೋ ಅವರ ವಯಸ್ಸಿಗಿಂತ ದೊಡ್ಡವರು ಯಾವುದೋ ಒಂದು ಮೋಸದ ಜಾಲ ಇರಬಹುದು, ಡ್ರಗ್ ದಂಧೆಗಳಿರಬಹುದು, ಇಂಥ ಒಂದು ದಂಧೆ ನಡೆಸ್ತಕ್ಕಂತಹ ಯಾರ ಕೈಯಲ್ಲಿ ಸಿಕ್ಕಿ ನಮ್ಮ ಇಂದಿನ ಮಕ್ಕಳು ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದಂತೂ ಮಕ್ಕಳಂತೂ ಆ ಅಂಥ ವಿವೇಚನೆಗೆ ಹೋಗುವರಲ್ಲ. ಬಹಳ ಸುಲಭವಾಗಿ ಇದೆಲ್ಲ ಸಿಗುತ್ತೆ ಅಂತ ಹೇಳಿದರೆ, ಇಂಥ ಒಂದು ಕೈ ಹಾಕ್ತಾರೆ ಅಂತ ಹೇಳಿದರೆ ಅಲ್ಲಿ ಕೇವಲ ಒಂದು ಶಿಕ್ಷಣ ಸಂಸ್ಥೆ ಮಾತ್ರ ಅಲ್ಲ, ಪೋಷಕರದ್ದು ಕೂಡ ಅಲ್ಲಿ ಜವಾಬ್ದಾರಿ ಇದೆ. ಪೋಷಕರು ಕೂಡ ತಮ್ಮ ಒಂದು ಹಣ ಸಂಪಾದನೆಗೋ ಅದರಲ್ಲೇ ಬ್ಯುಸಿಯಾಗಿಬಿಟ್ರೆ ತಂದೆ ತಾಯಿ ಇಬ್ಬರು ಜಾಬಿಗೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳ ಮೇಲೆ ನಿಗಾ ವಹಿಸುವಂಥದ್ದು ಬಹಳ ಕಷ್ಟ. ಹಿಂದಿನ ಕಾಲದಲ್ಲಂತೂ ಅವಿಭಕ್ತ ಕುಟುಂಬ ಆಗಿತ್ತು, ಇವಾಗ ವಿಭಜನೆ ಆಗಿದೆ. ಮಕ್ಕಳ ಮೇಲೆ ಒಂದು ಕಣ್ಣಿಡಬೇಕಲ್ವಾ, ಅದಿವಾಗ ಬಹಳ ಕಷ್ಟ ಆಗ್ತಾ ಇದೆ. ಹೀಗೆಲ್ಲ ಒಂದು ಬಹಳ ಮಕ್ಕಳ ಮೇಲೆ ಒಂದು ಇವಾಗ ಅವರೇನು ಗಮ್ಮತ್ ಮಾಡ್ಲಿಕ್ಕೆ ಅನ್ನುವಂಥದ್ದು ಇದನ್ನು ಆಸ್ವಾದಿಸ್ತಾ ಹೋಗ್ತಾ ಇರ್ಬೋದೇನೋ, ಆದ್ರೆ ಮುಂದಿನ ಜೀವನದಲ್ಲಿ ಬಹಳ ಪೆಟ್ಟಾಗುತ್ತೆ ಅನ್ನುವಂಥದ್ದು ಒಂದು ದುಃಖದ ವಿಷಯ. ರಾಯ್ಕ ಸರ್, ಈಗ ಶಿಕ್ಷಕರಾಗಿ ನಾವು ಚಿಕ್ಕದಿರುವಾಗ ಒಂದು ನೋಟ್ ಪುಸ್ತಕ ಅಥವಾ ಒಂದು ಟೆಕ್ಸ್ಟ್ ಪುಸ್ತಕ ಸಿಗಬೇಕಾದ್ರೆ ಹುಡುಕಿ ಹೋಗ್ಬೇಕಿತ್ತು, ಯಾವ ಟೆಕ್ಸ್ಟ್ ಬುಕ್ ಯಾವ ಅಂಗಡಿಯಲ್ಲಿ ಸಿಗ್ತದೆ ಅಂತೇಳಿ ನಡ್ಕೊಂಡು ಹೋಗಿ ಅಲ್ಲಿ ಇದೆಯಾ ಇಲ್ವಾ ಅಂತ ಕೇಳಿ. ಈಗ ಹಾಗೆಲ್ಲ, ಈಗ ಅವರ ಮೊಬೈಲಿಗೆ ಬಂದು ಟೆಕ್ಸ್ಟ್ ಬೀಳತ್ತೆ, ನೋಟ್ಸ್ ಬೀಳುತ್ತೆ. ಒಬ್ಬರು ಶಿಕ್ಷಕರಾಗಿ ನಿಮಗೆ ಇದು ಒಂದು ಶಾಲೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಅಂತ ನಾವು ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆಯಲ್ಲಿ
ಇದು ಬಹುಶಃ ಒಂದು ಆತಂಕ ಟೀಚರ್ ಆಗಿ ನಿಮಗೂ ಅನಿಸ್ತಾ ಇದೆ? ನಿಜವಾಗಲೂ ಇದೊಂದು ಆತಂಕಕಾರಿಯಾದ ಬೆಳವಣಿಗೆ. ಈ ಥರ ಒಂದು ಘಟನೆ ಆಗ್ತು ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಲ್ಲ, ಅದು ಈ ಹೈಸ್ಕೂಲ್ ಹೋಗುವ ಮಕ್ಕಳಲ್ಲಿ, ಮಾಧ್ಯಮಿಕ ಶಿಕ್ಷಣ ಪಡಿಬೇಕಂತ ಮಕ್ಕಳಲ್ಲಿ ಇಂಥೆಲ್ಲ ಆಗೋದಂದರೆ ಈಗ ಆ ರೀತಿ ಸಿಚುವೇಶನ್ ಬಂದು ಒದಗಿದೆ. ಯಾವುದನ್ನ ಮಕ್ಕಳ ಕೈಗೆ ಸಿಗಬಾರ್ದು ಅಂಥದ್ದೆಲ್ಲ ಈಗ ಅತಿ ಸುಲಭ ರೀತಿಯಲ್ಲಿ ಸಿಗ್ತಾ ಇದೆ. ಅಂದರೆ ಅತಿ ಆಘಾತಕಾರಿ ಸಂಗತಿ ಮತ್ತು ಒಂದು ವ್ಯವಸ್ಥೆಯಲ್ಲೇ ಒಂದು ಸಮಗ್ರ ಬದಲಾವಣೆ ಆಗಬೇಕಾಗಿದೆ. ಈಗ ಪಾಶ್ಚಾತ್ಯ ದೇಶಗಳನ್ನೆಲ್ಲ ಅನುಕರಣೆ ಮಾಡೋದಾಗಿದೆ. ನಮ್ಮ ಸಂಸ್ಕೃತಿ ಅನ್ನೋದೆಲ್ಲ ನಶಿಸಿ ಹೋಗ್ತಾ ಇದೆ. ಶಾಲೆಗಳಲ್ಲಿ ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ನೈತಿಕ ಒಂದು ಒಳ್ಳೆಯ ಗುಣಮಟ್ಟದ ನೈತಿಕ ಶಿಕ್ಷಣ ಒಂದು ಸಿಗಬೇಕಾಗಿದೆ. ಅದರ ಬಗ್ಗೆ ಕಾಳಜಿ ವಹಿಸೋ, ಅದರಲ್ಲಿ ನಾವು ಬರೇ ಶಿಕ್ಷಕರದೇ ಪಾತ್ರ ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ದ ಸೊಸೈಟಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಇಟ್ ಇಸ್ ಎ ಟೀಮ್ ವರ್ಕ್, ಕಂಬೈನ್ಡ್ ಎಫರ್ಟ್ ಅಂತ ನಾನು. ಜಯಪ್ರಕಾಶ್ ಅವ್ರು ಹೇಗಿದ್ರೆ ಏನು ಅನ್ನಿಸ್ತಾ ಉಂಟು ನಿಮಗೆ? ಆ ಮಕ್ಕಳ ತಲೆಯಲ್ಲಿ ಏನು ಓಡ್ತಾ ಇರ್ಬೋದು ಹೀಗೆಲ್ಲ ಒಂದೊಂದು ಕಾಂಡಮ್ಸು, ಆ ಮಾತ್ರೆಗಳನ್ನ ತಗೊಂಡು ಬ್ಯಾಗಲ್ಲಿ ಹಾಕೊಂಡು ಬರಬೇಕು ಅಂತಂದರೆ? ಸರ್, ಮುಖ್ಯವಾಗಿ ನಾನು ಒಂದು ಕೇಸ್ನ ನಿಮ್ಮ ಮುಂದೆ ಹೇಳ್ತೀನಿ. 2017ರಲ್ಲಿ ನಾನೊಂದು ಶಾಲೆಗೆ ಹೋದೆ. ನಾನು ಯೂಶಲಿ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಕೌನ್ಸಿಲಿಂಗ್ ಮತ್ತು ಸ್ಟೂಡೆಂಟ್ಸ್ನ ಬಿಹೇವಿಯರ್ ಸೈನ್ಸ್ಗಳ ಮೇಲೆ ನಾನು ಸ್ವಲ್ಪ ಫೋಕಸ್ ಮಾಡ್ತೇನೆ. 2017ರಲ್ಲಿ ಒಂದು ಶಾಲೆಗೆ ಹೋದೆ. ಶಾಲೆ ಹೆಸರು ಹೇಳೋದಿಲ್ಲ ನಾನು. ಆದರೆ ಶಾಲೆಗೆ ಹೋದ ನಂತರ ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಲ್ ಹೇಳಿದರು, ಸೊ ಹೀಗೀಗೆ ಇದೆ ಅಂತಂದ್ರೆ. ಏನು ಮೇಡಮ್ ಅಂತಂದರೆ ಅವ್ರು ಹೇಳಿದರು, 7ನೇ ಕ್ಲಾಸು 6ನೇ ಕ್ಲಾಸು ಮತ್ತು 5ನೇ ಕ್ಲಾಸು ವಿದ್ಯಾರ್ಥಿಗಳು 35ರಿಂದ 45 ವರ್ಷದ ವಯಸ್ಕರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಫಸ್ಟ್ ಪಾಯಿಂಟ್, ಸಂಬಂಧ ಇಟ್ಕೊಂಡಿದ್ದಾರೆ. ಈಗಲ್ಲ, ಇದು ಮೊದಲಿಂದನೂ ಇದೆ. ಈಗ ಹೊರಗೆ ಬಂದಿದ್ದಕ್ಕೆ ಸ್ವಲ್ಪ ನಾವು ಅವೇರ್ ಆಗಿದ್ದೀವಿ, ಬಟ್ ಇದು ಮೊದಲಿಂದನೂ ಇದೆ. ಇದನ್ನ ಏನು ಮಾಡ್ತಾರೆ, ಇದು ಯಾಕೆ ರಿಲೇಟಿವ್ ಆಗಿದೆ ಅಂತ ಸ್ವಲ್ಪ ಒಳಗಡೆ ಹೋದಾಗ ಅಲ್ಲಿ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಒಂದಿರ್ಬೋದು. 2ನೇ ಪಾಯಿಂಟು, ಅವರಿಗೆ ಎಲ್ಲ ರೀತಿ ಎಕ್ಸ್ಪ್ಲೋರ್ ಆಗಿದ್ದಾರೆ. ಎಕ್ಸ್ಪ್ಲೋರ್ ಅಂದರೆ ಇದಂದ್ರೆ ಏನು, ಕಾಂಡಮ್, ನೀವು ಹೇಳಿದಾಗೆ ಕಾಂಡಮ್ ಅಂದ್ರೆ ಏನು, ಇದ್ರ ಯೂಸಸ್ ಏನು, ನೆಕ್ಸ್ಟ್ ಇದಂದ್ರೆ ಏನು, ಅದರ ಯೂಸಸ್ ಏನು. ಅಂದರೆ ಪಠ್ಯ ಪುಸ್ತಕದಲ್ಲಿ ಏನು ಶಿಕ್ಷಕರು ಶಾಲೆ ಒಳಗೆ ತಗೋತಾರೆ ಅದಕ್ಕೆ ಅವ್ರು ಎಕ್ಸ್ಪ್ಲೋರ್ ಆಗಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರ ಬಿಹೇವಿಯರ್ ಅಲ್ಲಿಗೆ ಅಡಿಕ್ಟ್ ಆಗಿದೆ, ಅಟ್ರಾಕ್ಟ್ ಆಗ್ತಿದ್ದಾರೆ ಅಂದರೆ ಅವ್ರು ಅಲ್ಲಿಗೆ ಅದನ್ನು ಅಟ್ರಾಕ್ಷನ್ ಆಗಿದೆ, ಅಂದರೆ ಎಕ್ಸ್ಪ್ಲೋರ್ ಆಗಿದ್ದಾರೆ ಅವರು ಆಲ್ರೆಡಿ. ದೇ ಆರ್ ಎಕ್ಸ್ಪ್ಲೋರ್ ಅಂದರೆ ಅವ್ರಿಗೆ ಇದಂದ್ರೆ ಏನು, ಸಿಗರೇಟ್ ಅಂದ್ರೆ ಏನು, ಇದಂದ್ರೆ ಆಲ್ಕೋಹಾಲ್ ಅಂದ್ರೆ ಏನು, ಇದನ್ನ ತಗೊಂಡ್ರೆ ವೈಟ್ನರ್ ನೀವು ಹೇಳಿದ್ರಲ್ಲ, ಇದು ತಗೊಂಡ್ರೆ ಮೊಬೈಲಲ್ಲಿ ಒಂದು ಒತ್ತಿದ್ರೆ ಅವರಿಗೆ ಡೀಟೇಲ್ಸ್ ಬರುವ ರೀತಿಯಲ್ಲಿ ಆಗಿದೆಯಾ? ಹೌದು. ಈಗ ನಮ್ಮ ಸರ್ ಹೇಳಿದರು, ಯಾವಾಗ ಮನುಷ್ಯನಿಗೆ ಈಸಿಯಾಗಿ ಸಿಗುತ್ತೆ, ಎಲ್ಲವೂ ವೆರಿ ಈಸಿಯಾಗಿ ಸಿಗುತ್ತೆ. ಈಗ ನೋಡಿ ಸರ್, ವೆರಿ ಶಾರ್ಟ್ ಟೈಮಲ್ಲಿ ಒಂದು ಡ್ರಗ್ ಪೆಡ್ಲರ್ ಆಗಿರ್ಬೋದು, ಡ್ರಗ್ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಮಗೆ ಈ ಮೊಬೈಲ್ ಬಂದಾಗ ವೆರಿ ಶಾರ್ಟ್ ಪೀರಿಯಡಲ್ಲಿ ನಿಮ್ಗೆ ಅದರ ಒಂದು ಅವೈಲಬಿಲಿಟಿ ಸಿಗುತ್ತೆ. ಅವೈಲಬಿಲಿಟಿ ಸಿಕ್ಕಾದ, ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಬಂದ ನಂತರ ಎಲ್ಲ ಸ್ಟ್ರೈಟಾಗಿ ಹೋಗ್ತಿದ್ದ ವಿದ್ಯಾರ್ಥಿಗಳು ಏನಾಗ್ಬಿಟ್ರು, ಆನ್ಲೈನ್ ಬಂದ ನಂತರ ಅವ್ರಿಗೊಂಥರ ಮೊಬೈಲಿಂದ ರೈಟಿಂಗ್ ಸ್ಪೀಡ್ ಎಷ್ಟೋ ಜನ ಕಮ್ಮಿ ಆಗಿದೆ, ಕಾಗ್ನೇಟಿವ್ ಥಿಂಕಿಂಗ್ ಪವರ್ ಎಷ್ಟೋ ಜನಕ್ಕೆ ಮೊದಲಿರೋಕ್ಕಿಂತ ಶಾರ್ಪ್ನೆಸ್ ಕಮ್ಮಿ ಆಗಿದೆ. ಕೆಲವರು ಇನ್ನೂ ಪುನಃ ಮೆಲ್ಮೆಲ್ಲಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ. ಕೆಲವು ಪೇರೆಂಟ್ಸ್ ನನ್ನ ಹತ್ರ ನಾನು ಕೌನ್ಸಿಲಿಂಗ್ ಹೋದಾಗ ಹೇಳ್ತಾರೆ, ಸರ್ ಇದು ಬಿಫೋರ್ ಕೋವಿಡ್ ಇದ್ದಾಗೆ ಅವ್ನ ಪರ್ಫಾರ್ಮೆನ್ಸ್ ಇಲ್ಲ, ವೆನ್ ಮಾರ್ಕ್ ಲಿಸ್ಟ್ ಆಗಿರ್ಬೋದು, ತುಂಬ ಕಂಪ್ಲೇಂಟ್ಸ್. ನೋಡಿ ಇದೆಲ್ಲ ಹೇಗೆ ಚೇಂಜಸ್ ಆಯಿತು ಈ ಬಿಹೇವಿಯರು, ಬಿಕಾಸ್ ಆಫ್ ದಟ್ ಮೊಬೈಲ್. ಈ ಮೊಬೈಲಲ್ಲಿ ಓಕೆ ಕಮ್ಯುನಿಕೇಷನ್ ಬೇಕು, ಕಮ್ಯುನಿಕೇಷನ್ ಇದ್ದರೆ ದೇಶ ಬೆಳೆಯೋದು ಎಲ್ಲ ಓಕೆ, ಬಟ್ ಅದರಾದ ಎರಡನೇ ಫೇಸ್ ಏನು ಅಂದರೆ ಇದೆ. ವೆರಿ ಈಸಿ, ವೆರಿ ಕ್ವಿಕ್, ಎಲ್ಲವೂ ಸಿಗೋದ್ರಿಂದ ಅವ್ರು ಅದಕ್ಕೆ ಎಕ್ಸ್ಪ್ಲೋರ್ ಆಗಿರೋದ್ರಿಂದ ಅವ್ರ ಮೈಂಡಲ್ಲಿ ಕೂತಿದೆ. ಅವ್ರಿಗೆ ತಪ್ಪೋ ಸರಿನೋ ಅನ್ನೋದು ಗೊತ್ತಿಲ್ಲ, ಬಟ್ ಅವ್ರಿಗೆ ಒಟ್ಟಲ್ಲಿ ಬೇಕಾಗಿದೆ. ಈಗ ಅರುಣ್ ಶೆಟ್ಟರ್, ಈಗ ನೀವು ಪೋಷಕರ ಪಾತ್ರ ಹೇಳಿದ್ರು, ಬಹುಶಃ ಇಬ್ಬರು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ನೋಡಿಕೊಳ್ಳಲಿಕ್ಕೆ ಯಾರು ಇಲ್ಲ, ಅವಿಭಕ್ತ ಕುಟುಂಬ ಈಗ ಅಂದರೆ ಮುಂಚಿನ ಥರ ಇಲ್ಲ ಅಂತ ಒಂದು ಕರೆ ಸ್ವೀಕರಿಸಿ ನಾನು ಆ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ನಮಸ್ಕಾರ. ನಮಸ್ತೆ, ಮಾತಾಡಿ ಸರ್, ಧ್ವನಿ ಕೇಳಿಸ್ತಾ ಉಂಟು. ನಾನು ಲಾಸ್ಟ್ ಟೈಮ್ ಒಂದು ಹೇಳಿದೆ ಮೊಬೈಲ್ ವಿಷಯದಲ್ಲಿ. ಈಗ ಮಗ್ಗಿ ಪುಸ್ತಕದಿಂದ ಕಣ್ಮರೆ ಆಗಿದೆ. ಮೊದಲು ಮಗ್ಗಿ ಪುಸ್ತಕ, ಈಗ ಮಕ್ಕಳಿಗೆ ಮಗ್ಗಿ ಪುಸ್ತಕ ಅಂತ ಗೊತ್ತಿಲ್ಲ. ಕರೆಕ್ಟ್. ಈ ಕೊರೋನಾ ಟೈಮ್ ಅಲ್ಲಿ ಯಾವ ಮೊಬೈಲ್ ಎಲ್ಲ ಮಕ್ಕಳ ಕೈಗೆ ಬಂತು, ಅದರ ನಂತರ ಎಲ್ಲ ದಾರಿ ತಪ್ಪಿ ಹೋಗಿದ್ದಾರೆ. ಆನ್ಲೈನ್ ಶಿಕ್ಷಣ ಅದು ಅಂತ ಹೇಳಿ ಅದರ ಬಗ್ಗೆ ಒಂದು ಸ್ವಲ್ಪ. ಕರೆಕ್ಟ್. ಎಸ್, ಓಕೆ, ಧನ್ಯವಾದ ಕರೆ ಮಾಡಿದ್ರೆ. ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ.
ಅರುಣ್ ಶೆಟ್ಟಿ ಅವರು ಅದೇ ಅವ್ರು ಹೇಳಿದ್ರು, ಈಗ ಮೊಬೈಲ್ ಕೊಡಿಸಿದ್ರೆ ಪಾಠವನ್ನು ಈಗ ಅದರಲ್ಲಿ ನೋಟ್ಸ್ ಕೊಡೋದಂತೆ ಅಥವಾ ಅದರಲ್ಲಿ ಇನ್ಫಾರ್ಮೇಷನ್ ಕೊಡೋದಂತೆ, ಅದು ಕೊಡಲೇಬೇಕು ಅನಿವಾರ್ಯ ಅಂತೇಳಿ ಆಗಿದೆ. ಅಂದರೆ ಎಲ್ಲಿ ತಪ್ತಾ ಇರೋದಿಲ್ಲ ನಾವು ಮೊಬೈಲ್ ಚಾಲನೆಯಲ್ಲಿ ಯಾರು ಹಿರಿಯರು ಅಂತ ಇರ್ತಾರೋ ಅವ್ರು ಅಂದ್ಕೊಳ್ತಾರೆ ನನಗೆ ಇದು ಮೊಬೈಲ್ನಲ್ಲಿ ಎಲ್ಲ ಗೊತ್ತಿದೆ ಅಂತ. ನಮ್ಮ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಗೊತ್ತಿದೆ, ಯಾಕಂದ್ರೆ ನಾನು ಹಿರಿಯ ಅಲ್ವಾ. ಆದರೆ ಮಕ್ಕಳು ಅದಕ್ಕಿಂತಲೂ ಜಾಸ್ತಿ ಅದನ್ನು ಗ್ರಾಹ್ಯ ಮಾಡ್ಕೊಳ್ತಾರೆ, ಅದಕ್ಕಿಂತ ಸ್ಪೀಡಾಗಿ ಹಿರಿಯರಿಗೊಂದು ಸ್ಪೀಡಾಗಿ ಮಕ್ಕಳು ಅದನ್ನು ಹುಡುಕಿಕೊಂಡು ಅದನ್ನು ಸರ್ಚ್ ಮಾಡಿಕೊಂಡು ಅದನ್ನು ಬಳಸೋದ್ರಲ್ಲಿ ಬಹಳ ನಿಷ್ಣಾತರಾಗ್ತಿರ್ತಾರೆ. ಯಾರು ಕೂಡ ಮೂಢನಂಬಿಕೆಯಲ್ಲಿ ಇರೋದು ಬೇಡ, ನಾನು ಹಿರಿಯರು ಮಾತ್ರ ನಮಗೆ ಕಣ್ಣು ತಪ್ಪಿಸಿ ಹೋಗ್ತಾರೆ ಅಂತ ಹೇಳಿದರೆ. ಎಷ್ಟರವರೆಗೆ ಅಂತ ಹೇಳಿದರೆ, ನೀವು ಹಿರಿಯರು ಒಂದ್ಸತಿ ಗಮನಿಸಿ ನೋಡಿ, ನಿಮ್ಮ ಒಟ್ಟಿಗೆ ಮಕ್ಕಳು ನಿಂತುಕೊಂಡು ನಿಮ್ಮ ಏನು ಲಾಕ್ ಹಾಕ್ತೀರಿ ಅದನ್ನು ಯಾವ ರೀತಿ ಬಿಡಿಸುವಂಥದ್ದು ಅಂತ ಮೋಕೆಯಲ್ಲಿ ನೋಡಿಕೊಂಡು ನಂತರ ನಿಮ್ಮ ಕಣ್ಣಿನ ಎದುರುಗಡೆ ಅಲ್ಲ, ಒಂದು ಮರೆಯಲ್ಲಿ ಅದನ್ನು ಬಳಸುವಂಥದ್ದನ್ನು ಬಹಳಷ್ಟು ನೀವು ನೋಡ್ಬೋದು. ಮತ್ತು ಇನ್ನೊಂದು, ನಮ್ಮ ಶಿಕ್ಷಣದಲ್ಲಿ ಒಂದು ಮಾಹಿತಿಯನ್ನು ಕೊಡುವಂಥ ವಿಷಯ ಶಿಕ್ಷಣದಲ್ಲಿ ಇದೆ, ಆದರೆ ಮೌಲ್ಯಯುತವಾಗಿರ್ತಕ್ಕಂಥ ಜೀವನ ಕೊಡಬೇಕಲ್ವಾ, ಅದೆಲ್ಲ ಒಂದು ಮುಖ್ಯವಾಗಿರ್ತಕ್ಕಂಥ ಶಿಕ್ಷಣ. ನಾವು ಯಾವ ರೀತಿಯಲ್ಲಿ ಮೌಲ್ಯಯುತವಾಗಿ ಬದುಕಬೇಕು, ಯಾವ ರೀತಿಯ ಮೌಲ್ಯಯುತವಾದ ಜೀವನ, ಯಾವುದು ತಪ್ಪು ಅದನ್ನು ತಪ್ಪು ಅಂದರೆ ಮಾಡಲೇಬಾರ್ದು ಅನ್ನುವಂಥ ಒಂದು ಕಾಳಜಿಯನ್ನು ಆ ಮಗುವಿನ ಮನಸ್ಸಿನಲ್ಲಿ ಬಿತ್ತಬೇಕಲ್ವಾ. ಎದುರಿನಲ್ಲಿ ತಪ್ಪು ಇದ್ರೂ ಕೂಡ ಅದನ್ನು ನಾವು ಮುಟ್ಟಬಾರ್ದು. ಹೇಗೆ ಬೆಂಕಿ ಕಂಡ್ರೆ ಅದನ್ನು ಮುಟ್ಟಬಾರ್ದು ಅನ್ನುವಂಥದ್ದು ಸೆನ್ಸ್ ಬರುತ್ತೋ, ಅದೇ ರೀತಿ ಇದು ತಪ್ಪು, ಇದು ಹೋಗಲೇಬಾರ್ದು ಅನ್ನತಕ್ಕಂಥ ಸೆನ್ಸನ್ನು ನಮ್ಮ ಮಕ್ಕಳಲ್ಲಿ ಮೂಡಿಸಬೇಕು. ಎಲ್ಲಿಂದ ಬರಬೇಕು ಅಂತ ಹೇಳಿದರೆ, ನಮ್ಮ ಮನೆಯಿಂದ ಬರಬೇಕು. ಮನೆಯ ವಾತಾವರಣ, ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಅಥವಾ ಶಿಕ್ಷಕರು ಯಾವ ಭಾಷೆ ಬಳಸ್ತಾರೋ ಅದೇ ಭಾಷೆಯನ್ನು ಅನುಕರಣೆ ಮಾಡೋದು ಮಗು. ಯಾರು ಹಿರಿಯರು ಏನೇನು ಹೇಳ್ತಾರೆ ಅದನ್ನು ಅನುಕರಣೆ ಮಾಡ್ತಾನೆ ಹೋಗುತ್ತೆ. ಈ ಮಗು ಇರಲಿ ಅದು ಮಕ್ಕಳು ಇರಲಿ, ನಾವು ಒಂದು ಆದರ್ಶಯುತವಾಗಿರ್ತಕ್ಕಂಥ ತಂದೆ ತಾಯಿಯಾಗಿ ನಾವು ಬದುಕ್ತೀವಿ ಅಂತ ಸಾಧ್ಯವಾದರೆ, ಅಂದ್ರೆ ಮುಚ್ಚು ಮರಿ ಇಲ್ಲದೆ ಮಾರ್ಕ್ ತೆಗಿಲಿಕ್ಕೆ ಮಾತ್ರ ನಮ್ಮದು ಇಂಪಾರ್ಟೆನ್ಸ್, ನಮ್ಮಲ್ಲಿ ಇರುವಂಥದ್ದು ಮಾರ್ಕ್ ತೆಗಿಲಿಕ್ಕೆ ಮಾತ್ರ. ಮತ್ತೆ ಶಿಕ್ಷಣ ಅಂತ ಹೇಳಿದ್ರೆ ಏನು, ನೆಕ್ಸ್ಟ್ ಯಾವ ಸ್ಕೋಪ್ ಇರ್ಬೋದು, ಎಷ್ಟು ಸಂಬಳ ಹಣ ದುಡಿಬಹುದು, ಇದನ್ನು ಶಿಕ್ಷಣ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಹೋಗಿ ಇಷ್ಟು ಹಣ ದುಡಿದ್ರೆ ಮಾತ್ರ ಅದನ್ನು ಶಿಕ್ಷಣ ಅಂತ ತಿಳ್ಕೊಂಡಿದ್ದೀವಿ. ಶಿಕ್ಷಣ ಅಂದರೆ ಅದಲ್ಲ. ಶಿಕ್ಷಣ ಅಂತ ಹೇಳಿ ಮೌಲ್ಯಯುತವಾಗಿರ್ತಕ್ಕಂಥ ಜೀವನ ನಡೆಸುವುದಕ್ಕೋಸ್ಕರ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು, ನಾವು ಜ್ಞಾನವನ್ನು ಮಾತ್ರ ಸಂಪಾದನೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಮಕ್ಕಳಲ್ಲೂ ಮತ್ತು ಪೋಷಕರಲ್ಲೂ ಬಂದರೆ ಇದೆಲ್ಲ ಸೊಲ್ಯೂಷನ್ಗೆ ಬರಬಹುದು ಅಂತ. ಈಗ ನಾವು ಸವಾಲುಗಳನ್ನು, ಪ್ರಶ್ನೆಗಳನ್ನು ಹಾಕ್ತಾ ಹೋಗ್ಬೋದು, ಹೊಸ ಹೊಸ ಸಮಸ್ಯೆಗಳು ಹೀಗಿದೆ ಸಮಾಜದಲ್ಲಿ ಹಾಗಿದೆ ಅಂತ ಹೇಳ್ಬೋದು, ಅದು ಸೊಲ್ಯೂಷನ್ ಅಂತ ಹೋಗ್ಬೇಕಲ್ಲ. ಈ ಡಿಬೇಟ್ನ ಕೊನೆಯಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಕಂಡುಕೊಳ್ಳೋಣ. ರಾಯ್ಕ ಸರ್, ಈಗ ವಿಚಾರ ಇರೋದು, ಆ ಮಕ್ಕಳನ್ನು ಏನು ಇನ್ಕ್ವೈರಿ ಮಾಡಿದಾಗ ಅವರದ್ದು ನಮಗೆ ಅನಿವಾರ್ಯ, ಇದು ಬೇಕಾಗತ್ತೆ ಅಂತ ಹೇಳ್ತಾರಂತಾದರೆ ಎಲ್ಲಿಗೆ ಹೋಗಿ ಮುಟ್ಟಿದಂತೆ ನಿಮ್ಗೆ ಅನಿಸ್ತಾ ಉಂಟು? ಅದೇ ಈಗ ಅರುಣ್ ಸರ್ ಹೇಳಿದಾಗೆ ನೈತಿಕತೆ ಮಟ್ಟ ಕುಸಿದು ಹೋಗಿದೆ. ಮತ್ತು ಅದು ಆ ಒಂದು ವಸ್ತು ಅವ್ರ ಕೈಗೆ ಹೇಗೆ ಎಟ್ಟುತ್ತದೆ ಅದೊಂದು ಪ್ರಶ್ನೆ. ಇದು ಹೇಗೆ ಅವ್ರ ಕೈಗೆ ಬಂತು? ಇದು ಅವರೇ ಹೋಗಿ ಪರ್ಚೇಸ್ ಮಾಡಿದರಾ, ಇಲ್ಲ ಯಾರಾದರೂ ಅವರ ಒಂದು ಫ್ರೆಂಡ್ ಸರ್ಕಲ್ ಅಥವಾ ಅವ್ರದ್ದು ಸೀನಿಯರ್ಸ್ ಯಾರಾದರೂ ಏನಾದರೂ ಅವರಿಗೆ ದೊರಕುವ ಹಾಗೆ ಮಾಡಿದರಾ, ಅಥವಾ ಇದರಲ್ಲಿ ಹಿಂದೆ ಒಂದು ನಿಜವಾದ ಒಂದು ಕಾರಣ ಅದು ಕಂಡು ಹಿಡಿದು ಮುಖ್ಯ ಕೆಲಸ ಆಗಬೇಕಾಗಿದೆ. ಒಂದು ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ, ಧ್ವನಿ ಕೇಳಿಸ್ತಾರೆ. ಈಗ ಅಂದ್ರೆ ಎಲ್ಲ ಈ ವ್ಯವಸ್ಥೆ ಉಂಟಲ್ಲ ಸರ್, ಈಗಿನ ವ್ಯವಸ್ಥೆ ಎಲ್ಲ ಹಾಳಾಗಿದೆ. ಅಂದ್ರೆ ಈ ಮಕ್ಕಳನ್ನು ಶ್ರೀಮಂತರ ಮಕ್ಕಳು ಅಂದ್ರೆ ರೇಪು, ಬಡವರ ಮಕ್ಕಳು ಅಂದ್ರೆ ರೇಪು. ಶ್ರೀಮಂತರ ಮಕ್ಕಳು ಎಲ್ಲ ವ್ಯವಸ್ಥೆ ಬೇಕು ಅವರಿಗೆ, ಅಂದ್ರೆ ದುಡಿಯದೆ ಕಷ್ಟಪಡದೆ ಎಲ್ಲ ಬೇಕು. ಬಡವರ ಮಕ್ಕಳು ಕಷ್ಟಪಟ್ಟು ಅವರಿಗೆ ಸಾಹಸ ಬರ್ತದೆ, ಕೆಲಸ ಇದಕ್ಕೆ ಹೋಗ್ತಾರೆ ಅಲ್ವ. ಅಂದ್ರೆ ಶ್ರೀಮಂತ ಅಂದ್ರೆ ಈ ವ್ಯವಸ್ಥೆ ಹಾಳು ಅಂತ ಅಂದ್ರೆ ಒಂದು ಹೆದರಿಕೆ ಇಲ್ಲ, ಪೊಲೀಸ್ನವ್ರ ಹೆದರಿಕೆ ಇಲ್ಲ, ಯಾರ್ದು ಈ ಮಕ್ಕಳಿಗೆ ಹೆದರಿಕೆ ಇಲ್ಲ. ಈಗ ಕಾನೂನಿನ ಹೆದರಿಕೆ ಇಲ್ಲ, ಆ ಹೆದರಿಕೆ ಬರಬೇಕು ಮಕ್ಕಳಿಗೆ. ರೋಡ್ ನಲ್ಲಿ ಗಾಡಿ ಕೊಂಡೋಗ್ತಾರೆ, ಕಾರ್ ಕೊಂಡೋಗ್ತಾರೆ, ಒಂದು ಹೆದರಿಕೆ ಇಲ್ಲ ಈಗ. ಹೆದರಿಕೆ ಇದ್ರೆ ಮಾತ್ರ, ಕಾನೂನಿನ ಹೆದರಿಕೆ ಇಲ್ಲ. ಧನ್ಯವಾದ ಕರೆ ಮಾಡೋದಕ್ಕೆ. ಎಸ್, ಜಯಪ್ರಕಾಶ್ ಅವರು, ಹಾಗಾದರೆ ಅವರು ಬ್ಯಾಗಿನಲ್ಲಿ ಹಿಡಿದುಕೊಂಡು ಬರ್ತಾರಂತಾದರೆ ಅವ್ರಿಗೆ ಅದನ್ನು ಯೂಸ್ ಮಾಡಲಿಕ್ಕೂ ಆಗ ಗೊತ್ತಿರುತ್ತೆ, ಮತ್ತು ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಿದೆ, ಮತ್ತು ನಾವು ಯೂಸ್ ಮಾಡಿ ಸಿಕ್ಕಿಬಿಡೋದಿಲ್ಲ ಎನ್ನುವಂಥ ಬಂಡ ಧೈರ್ಯ ಕೂಡ ಇರುತ್ತೆ. ಬಹುಶಃ ಅದು ಹೆದರಿಕೆ, ಈಗ ಅವರು ಹೇಳಿದಾಗ ಹೆದರಿಕೆ ಹುಟ್ಟಿಸೋದು ಹೇಗೆ ಆಗಿದೆ ಸರ್? ಇಲ್ಲಿ ಮುಖ್ಯವಾಗಿ ಹೆದರಿಕೆ ಒಂದು ರೀತಿ ಡಿಸಿಪ್ಲಿನ್ ಅನ್ನೋದು ಬೇಕು. ಡಿಸಿಪ್ಲಿನ್ ಅದು ಅವರಿಗೆ ಆ
ಪ್ರತಿಯೊಂದು ಏಜಲ್ಲಿ ಸರ್ ಬಿಹೇವಿಯರ್ ಚೇಂಜಸ್ ಆಗ್ತಾ ಹೋಗಿರುತ್ತೆ. ಈಗ ಟಾಡ್ಲರಲ್ಲಿ ಇನ್ಫ್ಯಾನ್ಸಲ್ಲಿ 0 to 1 year ಆಗಿರ್ಬೋದು, 1 to 3 years ಟಾಡ್ಲರ್ ಆಗಿದ್ದು, ಮತ್ತೆ ಪ್ರೀ ಸ್ಕೂಲು, ಮತ್ತೆ ಸ್ಕೂಲು, ಮತ್ತೆ ಟೀನೇಜ್, ಮತ್ತೆ ಅಡಲ್ಟ್, ಮತ್ತೆ ಯಂಗ್ ಅಡಲ್ಟ್ಹುಡ್. ಇದು ಪ್ರತಿ ಇದರಲ್ಲೂ ಈಗ ಎಷ್ಟೋ ಜನ ಟೀಚರ್ಸ್ಗಳಿಗೆ ಅವರ ಯಾವ ಏಜಲ್ಲಿ ಏನೇನು ಬಿಹೇವಿಯರ್ ಚೇಂಜಸ್ ಆಗುತ್ತೆ ಅನ್ನೋದು ಅವರು ಅಷ್ಟೊಂದು ಅಟೆನ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಯಾಕಂದರೆ 60 ಸ್ಟೂಡೆಂಟ್ 70 ಸ್ಟೂಡೆಂಟ್ ಇದ್ರೆ ಒಂದು ಕ್ಲಾಸಲ್ಲಿ ಅವ್ರಿಗೆ ಅಕಾಡೆಮಿಕ್ ಇಂಟರ್ನಲ್ ಮಾರ್ಕ್ಸು, ಅದು ಮಾರ್ಕ್ಸು, ಇದು ಮಾಡೆಲ್ ಎಕ್ಸಾಮ್, ಅವ್ರ ಕರಿಕ್ಯುಲಮ್ ಆಕ್ಟಿವಿಟಿ ಅದು ಮುಗಿಸೋದ್ರಲ್ಲೇ ಇರ್ತಾರೆ. ಒಬ್ಬೊಬ್ರು ಒಂದೊಂದು ಸ್ಟೂಡೆಂಟಿಗೆ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ. ಆ ಥರ ಕೊಡಬೇಕಂದ್ರೆ ಆ ಕ್ಲಾಸಲ್ಲಿ, ಆ ಶಾಲೆಯಲ್ಲಿ ಅದೇ ಬಿಹೇವಿಯರಲ್ ಸೈನ್ಸ್ ಗೊತ್ತಿರ್ತಕ್ಕಂಥ ಒಬ್ರು ಕೌನ್ಸಿಲರ್ ಇದ್ದಾಗ ಆ ಟೀಚರ್ಸ್ ಕೊಟ್ಟಿರೋ ಲೀಸ್ಟ್ ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ ಆ ಸ್ಟೂಡೆಂಟನ್ನು ಕೂರಿಸ್ಕೊಂಡು ಮಾತಾಡಿದಾಗ ನೋಡಿ, ಇದ್ರ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಈ ಥರ ಹೋದಾಗ ಒಂದು ಸ್ಟೂಡೆಂಟ್ ಹೇಳಿದ್ರು, ಆ ಸ್ಟೂಡೆಂಟ್ ಏನು ಪ್ರಾಬ್ಲಮ್ ಇತ್ತು ಅಂದರೆ, ನಮ್ಮ ತಾತ ಕುಡಿತಾರೆ, ಸರ್ರಿಗೆ ಹೇಳಿದ್ರು ಬಿಹೇವಿಯರ್ ಫಾಲೋ ಮಾಡೋದು ಅಂತ. ನೋಡಿ, ನಮ್ಮ ತಾತ ಕುಡಿತಾರೆ, ನಮ್ಮ ತಾತ ಕುಡಿಬೇಕಾದ್ರೆ ನನಗೂ ಸ್ವಲ್ಪ ಕುಡಿಯೋಕೆ ಕೊಟ್ಟರು ಅಂತ. ಫಸ್ಟ್ ಪಾಯಿಂಟ್ ನಾನು ಹೇಳ್ತಿರೋದು. 5ನೇ ಕ್ಲಾಸ್ 4ನೇ ಕ್ಲಾಸ್ ವಿದ್ಯಾರ್ಥಿ ನಾನು ಹೇಳ್ತಿರೋದು, ಹೈಸ್ಕೂಲು ಅಲ್ಲ. ತಾತ ಕುಡಿಲಿಕ್ಕೆ ಕೊಟ್ಟರು, ನಾನು ಅದಕ್ಕೆ ಕುಡಿದೆ. ಅಂದರೆ ಒಂದು ಅಟ್ಮಾಸ್ಫಿಯರ್, ವಾತಾವರಣನ ಕಂಫರ್ಟ್ ಮಾಡಿಕೊಟ್ರು ಆ ಹುಡುಗಂಗೆ. ಅವ್ನು ಕುಡಿಬೇಕಾ ತಾತನು ಅಪ್ರಿಷಿಯೇಟ್ ಮಾಡಿದ್ರು. ಅಂದರೆ ಅವನಿಗೆ ಅಲ್ಲಿ ಇನ್ನು ಯಾವ ಹೆದರಿಕೆ ಬರುತ್ತೆ, ಯಾವ ಹೆದರಿಕೆ ಬಂತಿಲ್ಲ. ತಾತ ಕುಡಿತಾರೆ, ನನಗೆ ಕುಡಿಯಕ್ಕೆ ಬಿಡಲ್ಲ. ಪ್ರಶ್ನೆ ಏನಾದ್ರೂ ಕೇಳಿದ್ರೆ ನಾವೇನು ಮಾಡ್ತೀವಿ, ಫೋರ್ಸ್ಫುಲಿ ಬಾಯಿ ಮುಚ್ಚಿಸ್ತೀವಿ. ಅವ್ರಿಗೆ ಕನ್ವಿನ್ಸ್ ಮಾಡಲ್ಲ ಅದು ಕುಡಿಬಾರ್ದು, ಯಾಕೆ ಅವ್ರು ಕುಡಿದು ಇದಾಗ ಸಮಸ್ಯೆ ಆಗಿದೆ ಅಂತ ನಾವು ಕನ್ವಿನ್ಸ್ ಮಾಡಲ್ಲ. ಹಾಗೆಲ್ಲ ದೊಡ್ಡವ್ರಿಗೆ ಪ್ರಶ್ನೆ ಕೇಳಬಾರ್ದು. ಯಾಕಂದ್ರೆ ಓಪನ್ ಡಿಸ್ಕಷನ್ ಮಾಡಕ್ಕೆ ಬಿಡ್ತಾ ಇಲ್ಲ ಎಷ್ಟೋ ಪೇರೆಂಟ್ಸ್ಗಳು, ಟೀಚರ್ಸ್ ಆಗಲಿ ಯಾರಾಗ್ಲಿ ಓಪನ್ ಡಿಸ್ಕಷನ್. ಅವ ಕದ್ದು ಮುಚ್ಚಿ ತಾತ ಕುಡಿದ ನೋಡುವಾಗ ಕೂಡ ಅದು ಯಾಕೆ ತಪ್ಪು ಅಂತ ಹೇಳಿ ಕೊಡದಿದ್ರೆ ಅವನಿಗೆ ಅದು ಕುತೂಹಲ ಜಾಸ್ತಿ. ಇಲ್ಲಿ ಕದ್ದು ಮುಚ್ಚಿ ಇಲ್ಲ ಸರ್, ಲೈವ್ ಆಗಿ ಕೂತ್ಕೊಂಡೇ ಕುಡಿಸ್ತಾ ಇದ್ದಾರೆ. ಅಂದ್ರೆ ಅದು ಆಮೇಲೆ ಏನಾಯ್ತು, ಶಾಲೆಗೆ ಅವನು ಬಾಟ್ಲಿಗೆ ನೀವು ಹೇಳಿದಾಗೆ ಹಾಕೊಂಡು ಬಂದಿದ್ದಾನೆ. PT ಪೀರಿಯಡ್ ಅಲ್ಲಿ, ಆಟದ ಪೀರಿಯಡ್ ಅಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಕುಡಿತಾ ಇದ್ದಾರೆ. ಈಗ ಶಾಲೆಯ ಮ್ಯಾನೇಜ್ಮೆಂಟ್ ಆಗಲಿ, ಟೀಚರ್ಸ್ ಆಗಲಿ, ಸೆಕ್ಯೂರಿಟಿ ಆಗಲಿ, ಅವ್ರು ನೀರಿಗೆ ಹಾಕೊಂಡ್ಬಂದ್ರೆ ಈ ಹೇಗೆ ಕಂಡುಹಿಡಿಯೋದು? ಅವ್ರೇನು ಮಾಡೋಕ್ಕಾಗತ್ತೆ? ಅವ್ರು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಆ ನಾಲೆಡ್ಜು ಎಲ್ಲಿಂದ ಬಂತು? ಅಬ್ಸರ್ವೇಷನ್ ಇಂದ ಬಂತು. ಅಂದ್ರೆ ಸೈಕಾಲಜಿಕಲಿ ಮಕ್ಕಳು ಗಮನಿಸಿ ನಾಲೆಡ್ಜ್ ಅನ್ನು ಪಡ್ಕೊಳ್ತಾ ಇದ್ದಾರೆ, ಯಾರು ಪಾಠ ಮಾಡಬೇಕಾಗಿಲ್ಲ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, there is no some teacher will be required, your soul itself is a big teacher ಅಂತ. ಸೊ ಆ ರೀತಿಯಾಗಿ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಅಬ್ಸರ್ವೇಷನ್ ಅಲ್ಲಿ ಈಗಿನ ಜನರೇಷನ್ ವೆರಿ ಫಾಸ್ಟ್ ಇದ್ದಾರೆ. ಅದರಲ್ಲಿ ಸ್ಪೆಷಲಿ ನೆಗೆಟಿವ್ ವೆರಿ ಕ್ವಿಕ್ಲಿ ದೇ ವಿಲ್ ಗ್ರಾಸ್ಪ್. ನೀವು ನೋಡಿ ಸರ್ ಹೇಳ್ದಾಗೆ ಮಾರಲ್ ವ್ಯಾಲ್ಯೂಸ್, ಒಳ್ಳೆ ಮೌಲ್ಯಗಳನ್ನು ಹೇಳ್ತಾ ಹೋಗಿ ಬೋರು ಹಿಂಗೆ ಹೀಗೆ ಅಂತ ಕೂರ್ತಾರೆ. ಅದೇ ಅವರಿಗೆ ಒಂಥರ ಭಯಂಕರ ಫ್ಯಾಂಟಸಿ, ಕಾಲ್ಪನಿಕವಾದ ಫಿಲ್ಮ್ಸು, ಒಂದು ಭಯಂಕರ ಸಿಗರೇಟ್ ಅದು ಇದು ಹೊಡೆದಾಟ ಎಲ್ಲ ಇಡೀ ಚಿಕ್ಕ ವಯಸ್ಸು ಅಟ್ರಾಕ್ಟ್ ಆಗ್ತಾರೆ. ವಾಟ್ ಇಸ್ ದಿಸ್ ಸೈಕಾಲಜಿ? ಇದು ಬಿಹೇವಿಯರ್ ಸೈಕಾಲಜಿ. ಒಂದು ಕರೆ ಸ್ವೀಕರಿಸಿ. ನೈಸ್ ಪಾಯಿಂಟ್. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ಕಾರ. ನಾವು ಎಲ್ಲಿ ಎಡವಿದ್ದೇವೆ, ಮಕ್ಕಳಿಗೆ ಮೌಲ್ಯಯುತವಾದ ಶಿಕ್ಷಣ ಕೊಡುವುದರಲ್ಲಿ ಎಡವಿದ್ದೇವೆ. ಮತ್ತೆ ಶಿಕ್ಷಣ ಸಂಸ್ಥೆಗಳು ಹಣ ಮಾಡುವುದರಲ್ಲಿ ಮಾತ್ರ ಬಿಸಿಯಾಗಿದ್ದೀವಿ. ನಾವು ಮಕ್ಕಳ ಬಗ್ಗೆ, ಅವರಿಗೆ ಸಂಸ್ಕಾರ ಕೊಡೋ ಬಗ್ಗೆ, ಶಿಕ್ಷಣ ಮೌಲ್ಯಯುತ ಶಿಕ್ಷಣ ಕೊಡೋದ್ರ ಬಗ್ಗೆ ಗಮನ ಹರಿಸಿಲ್ಲ. ಅದೊಂದು ಮಿಸ್ಟೇಕ್ ಇದೆ. ಅದು ನಮ್ಮ ಪೋಷಕರಿಗೂ ಇದೆ ಆ ಜವಾಬ್ದಾರಿ, ಶಿಕ್ಷಣ ಸಂಸ್ಥೆಗೂ ಇದೆ. ಇನ್ನೊಂದು, ಈಗ ನೋಡಿ, ಶಾಲೆಗೆ ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಮನೆಗೆ ಬರ್ತಾರೆ. ಬೆಳಿಗ್ಗೆ ಹೋಗಿ ಸಂಜೆ ಬರುವವರಿಗೆ ಅವಶ್ಯಕತೆ ಇದೆಯಾ, ಮೊಬೈಲ್ ಅವಶ್ಯಕತೆ ಇದೆಯಾ? ಅದು ಪೋಷಕರು ನಿರ್ಧಾರ ಮಾಡ್ಕೋಬೇಕು. ಇನ್ನೊಂದು, ನಾವು ನೋಡಿ, ನಾವು ಚಿಕ್ಕ ಮಕ್ಕಳಿಗೆ 5 ಪೈಸೆ ಸಿಕ್ಕಿರಲಿಲ್ಲ ಮನೆಯಿಂದ. ಈಗ ಮಕ್ಕಳಿಗೆ ಆ ರೀಚಾರ್ಜ್ ಮಾಡ್ಲಿಕ್ಕೆ ಹಣ ಇಲ್ಲ ಬಂತು. ಈ ಗಾಂಜಾ ಇದು ಎಲ್ಲ ಡ್ರಗ್ಸ್ ಎಲ್ಲ ಬರುದಿಲ್ಲ ಬಂತು. ಈಗ ಬ್ಯಾಂಕ್ಗಳಲ್ಲಿ ಇರ್ತದೆ, ಕರೆಕ್ಟ್ ಆಗಿ ಚೆಕ್ ಮಾಡಿದ್ರಲ್ಲ ನೀವು ಶಾಲೆಯಲ್ಲಿ ಪ್ರತಿಯೊಂದು ಮಕ್ಕಳನ್ನು ಕೂಡ ಚೆಕ್ ಮಾಡ್ಬೇಕಾಗ್ತದೆ ಇನ್ನು ಮುಂದೆ. ಅಂಥದ್ದೆಲ್ಲ ನಡೀತದೆ. ಯಾಕಂದ್ರೆ ಅವರನ್ನು ಆ ವ್ಯವಸ್ಥೆ ಸ್ವಲ್ಪ ಹೊರಗಿನಿಂದ ಇಂಪ್ರೆಷನ್ ಮಾಡಿ ಅವರನ್ನು ತಿಳಿಸುವಂತ ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಅನಿಸ್ತದೆ, ಈ ಮಕ್ಕಳನ್ನು ಡೈವರ್ಟ್ ಮಾಡ್ಬೇಕು ಅಂತ ಹೇಳಿ, ಅದನ್ನು ಯುವಜನರನ್ನ ಹಾಳು ಮಾಡ್ಬೇಕನ್ನುವ ಒಂದು ಅಂತರರಾಷ್ಟ್ರೀಯ ಪಿತೂರಿ ಷಡ್ಯಂತ್ರ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಒಂದು ಇಷ್ಟು ಮೊಬೈಲ್ ಕಂಪನಿಗಳು ನೋಡಿ, ಅವರಿಗೆ ಮೊಬೈಲ್ ಸೇಲ್ ಆಗ್ತೇವೆ ನಾ, ಈ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರಿಗೆ ಬೇಡದೇ ಅದ್ರಲ್ಲಿ ಇರ್ತದೆ. ಮಕ್ಕಳ ಚಿಕ್ಕ ಮನಸ್ಸು ಅವ್ರಿಗೆ ಬೇಡದ್ರ ಬಗ್ಗೆ ಇದು ಜಾಸ್ತಿ ಆಸಕ್ತಿ ಜಾಸ್ತಿ ಬರ್ತದೆ, ಕುತೂಹಲ ಇರುತ್ತೆ. ಅದು ಕೂಡ ಅದು ತಪ್ಪಲಿಕ್ಕೆ ಒಂದು ಕಾರಣ ಅಂತ ನಾನು ಅನಿಸ್ತದೆ. ಓಕೆ ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ಅರುಣ್ ಅವ್ರು, ಈಗ ಪ್ರಶ್ನೆ ಇರೋದು ಸಂಸ್ಕಾರದ ಕ್ಲಾಸ್ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಸ್ಪೆಷಲ್ ಕ್ಲಾಸ್ ಅಂತೇಳಿ ಬೇರೆ ಬೇರೆ ಸಬ್ಜೆಕ್ಟ್ ಕಲಿಸ್ತಾರೆ, ಹೆಚ್ಚು ಮಾರ್ಕ್ ಬರಲಿ ಅಂತ. ಸಂಸ್ಕಾರದ ಕ್ಲಾಸ್ ಅಂತ ಇಟ್ಟರೆ ಅದೊಂದು ವೇಸ್ಟ್ ಅಂತೇಳಿ ಶಾಲೆಯವರು ಅನ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬೇಕು. ಸರ್, ಸಂಸ್ಕಾರ ಅಂತ ಹೇಳಿದರೆ ಅದು ಯಾವುದು ಪುಸ್ತಕ ಓದಿ ನನಗೆ ಸಂಸ್ಕಾರ ಕಲಿತೆ ಅಂತಿಲ್ಲ. ನಾನು ಈಜನ್ನು ನೀರಿನಲ್ಲಿ ಹೇಗೆ ಈಜಬೇಕು ಅಂತ ಹೇಳಿ ಪುಸ್ತಕ ಓದಿ ಕಲಿಯೋದಲ್ಲ, ಅದು ಅನುಭವದಿಂದ ಬರುವಂಥದ್ದು. ನಮ್ಮ ಸಮಾಜ ಹೇಗಿದೆ ಹಾಗೆ ನಮ್ಮ ಮಕ್ಕಳು ತಯಾರಾಗ್ತಾರೆ ಸರ್. ಒಂದು ಸಿನಿಮಾಕ್ಕೆ ಹೋದರೆ ಅಲ್ಲಿ ಸಿಗರೇಟ್ ಎಳೆಯುವಂಥದ್ದೇ ಒಂದು ಬಹಳ ದೊಡ್ಡ ನಾಯಕನ ಒಂದು ಶೌರ್ಯದ ಸಂಕೇತ ಅನ್ನುವಂಥದ್ದು ರೀತಿಯಲ್ಲಿ ಬಿಂಬಿಸ್ತಾರೆ. ಆಗ ಮಗುಗೆ ಅನಿಸುತ್ತೆ
ಅದಕ್ಕೆ ಸರ್ಟಿಫಿಕೇಟ್ ಇದ್ರೂ ಕೂಡ ನಾವು ಮಕ್ಕಳನ್ನು ತಗೊಂಡು ಹೋಗ್ತೀವಿ. ಆ ಮಗು ಕೂಡ ಅನಿಸುತ್ತೆ ನಾನು ಕೂಡ ಹಾಗೆ ಇರಬೇಕು ಅಂತ, ಅದೇ ರೀತಿ ಆಗಬೇಕು ಅಂತ ಹೇಳಿ. ಮತ್ತು ಸುಲಭದಲ್ಲಿ ಇವಾಗ ಎಲ್ಲವೂ ಸಿಗುತ್ತೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಅಂಗಡಿಯಲ್ಲಿ ಆಗಿರುವಂಥದ್ದು, ಒಂದು ಸಣ್ಣ ಪ್ರಾಯ, ಒಂದು 9ನೇ ಕ್ಲಾಸು 8ನೇ ಕ್ಲಾಸ್ನ ಮಕ್ಕಳು ನನ್ನ ಅಂಗಡಿಯಲ್ಲಿ ಚಿನ್ನ ಮಾರ್ಲಿಕ್ಕೆ ಬಂದಿದ್ದಾರೆ. ಚಿನ್ನ ಮಾರ್ಲಿಕ್ಕೆ ಬಂದಿದ್ದಾರೆ. ನನಗೆ ಆಶ್ಚರ್ಯ, ಯಾರು ಚಿನ್ನ ಮಾರ್ಲಿಕ್ಕೆ ಬರ್ತಾರೆ? ಯಾರಿಗೆ ಅಗತ್ಯ ಇದೆಯೋ ಅವರು, ಹಿರಿಯರು ಇರಬೇಕು. ಇದು ನೋಡಿದ್ರೆ ನನಗೆ ಸ್ವಲ್ಪ ಡೌಟ್ ಬಂತು. ಡೌಟ್ ಬಂದಾಗ ನಾನೇನು ಮಾಡಿದ್ದೆ, ಅವರನ್ನು ಕೂರಿಸಿದೆ, ಪ್ರಶ್ನೆ ಕೇಳಿದೆ. ಅವರು ಸರಿಯಾದ ಉತ್ತರ ಕೊಡಲಿಲ್ಲ. ನಂತರ ಪೊಲೀಸರನ್ನು ಕರೆದೆ. ಪೊಲೀಸರಿಗೆ ಕರೆದ ಕೂಡಲೇ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಯಿತು. ಮತ್ತೆ ಅವರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಅಲ್ಲಿಂದ ಕದ್ದೆ. ಮತ್ತೆ ಆ ಇನ್ನೊಬ್ಳು ಹುಡುಗಿದ್ಲು, ಅವರೊಟ್ಟಿಗೆ ಹೆಸರನ್ನು ಮತ್ತೆ ಆ ಸಂಸ್ಥೆ ಹೆಸರನ್ನು ಯಾವುದಲ್ಲಿ ಹೇಳೋದಿಲ್ಲ. ಆ ಹುಡುಗಿಯನ್ನು ಕೂಡ ಕಡಿದ್ರು. ಆ ಹುಡುಗಿ ಚಿನ್ನ ಅಂತೆ, ಅದು ಬಿದ್ದು ಸಿಕ್ಕಿದ್ದು. ಹೀಗೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಹೋದ್ರು. ಆದರೂ ಕೂಡ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಸುಳ್ಳುಗಳನ್ನು ಹೇಳ್ತಿದ್ರು. ಅವರ ಆ ಒಂದು ಚಾಕಚಕ್ಯವನ್ನು ಭೇದಿಸಲಿಕ್ಕೆ ನಮ್ಮ ಪೊಲೀಸರು ಕೂಡ ಹರಹರ ಆಯಿತು. ಎಷ್ಟರವರೆಗೆ ಅಂತ ಹೇಳಿದ್ರೆ, ಕೊನೆಗೆ ಅವರ ತಂದೆ ತಾಯಿಯವರಿಗೆ ಅವರಿಗೆ ಕೊಡಬೇಕು ಅಲ್ವಾ, ಜೀವನ ಇಲ್ಲಲ್ಲ, ಅವರು ತಂದೆ ತಾಯಿಯವರ ಸುಪರ್ದಿಗೆ ಕೊಡಲಿಕ್ಕೆ ನಮಗೂ ಕೂಡ ಹರೋಹರ ಆಯಿತು. ಯಾಕಂದರೆ ಅವರ ಯಾರು ಅಂತ ಕೂಡ ಹೇಳ್ತಿರ್ಲಿಲ್ಲ. ನಂತರ ಪೋಷಕರು ಬಂದರು. ಪೋಷಕರು ಬಂದಾಗ ಅವರು ಅವಕ್ಕಾಗಿ ನಿಂತಿದ್ರು. ಯಾಕಂತ ಹೇಳಿದರೆ, ತನ್ನ ಮಕ್ಕಳು ಇಷ್ಟೊಂದು ರೀತಿಯಲ್ಲಿ ಬೆಳೆದು ಬಿಟ್ಟಿದ್ದಾವ ಅನ್ನುವಂಥದ್ದು ಆಶ್ಚರ್ಯ ಆಯಿತು. ನನಗೊಂದು ಕಾಳಜಿ ಇತ್ತು. ಏನಂತ ಹೇಳಿದರೆ, ಈ ಹಣನೇ ಎಲ್ಲದಕ್ಕೂ ಕಾರಣ. ಒಳ್ಳೆಯದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ಅದು ಇಷ್ಟು ಚಿಕ್ಕ ಮಕ್ಕಳ ಕೈಯಲ್ಲಿ ಈ ರೀತಿ ಹಣ ಬೇಕು ಅಂತ ಹೇಳಿದಾಗ ಈ ರೀತಿಯಲ್ಲಿ ದಂಧೆಗೆ ಇಳಿತಾರಲ್ವ. ಅದೇ ಕೆಲವು ಜಾಗೃತ ವ್ಯಾಪಾರಸ್ಥರು ಇದನ್ನು ಕೈಗೆ ಇಟ್ಕೊಂಡ್ರು, ಆದರೆ ಕೆಲವರು ಅದನ್ನೇ ಒಂದ್ಸತಿ ಲಾಭಕ್ಕೋಸ್ಕರ ಬಳಸ್ಕೊಂಡ್ರೆ. ಎಸ್, ಒಂದು ಕರೆ ಸ್ವೀಕರಿಸ್ತಾರೆ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ. ನಮಸ್ಕಾರ. ನಮಸ್ತೆ. ಇದು ನನ್ನ ಪ್ರಕಾರ ಇದು ಪ್ರತಿಯೊಂದು ಇದು ಮೊಬೈಲ್ನಿಂದ ಇತ್ತ ಸಾಗುವುದು. ಮಕ್ಕಳನ್ನು ಸೆಳೆದು ಹೇಗೆ ಅಂದ್ರೆ ಇತ್ತ ಸಾಗುವುದು ಇದು ಮೊಬೈಲ್ನಿಂದ. ಮತ್ತೊಂದು ಆನ್ಲೈನ್ ಕ್ಲಾಸ್. ಮಕ್ಕಳಿಗೆ ಮೊಬೈಲ್ ಇದು ಯಾರ ಲಾಭಕ್ಕಾಗಿ ತಂದಿದ್ದಾರೆ ಅಂತ ಗೊತ್ತಿಲ್ಲ. ಆವಾಗ ಆನ್ಲೈನ್ ಕ್ಲಾಸ್ ಅಂತ ಯಾರ ಲಾಭಕ್ಕಾಗಿ ತಂದು ಪ್ರತಿಯೊಬ್ಬರಿಗೂ ಗೊತ್ತುಂಟು. ಲಾಭದ ಅಂಶ ಏನುಂಟು ಅಂತ ಗೊತ್ತುಂಟು. ಅದರಿಂದಾಗಿ ಅದು ಆ ಮಕ್ಕಳಾಗಿ ಮಾಡ್ಲಿಕ್ಕಿಲ್ಲ. ಆದ್ರೂ ಆ ಮಕ್ಕಳು ಆ ಮೊಬೈಲ್ ಅನ್ನು ಈಗ ತಂದೆದಾಗಿ ಕೊಡುವುದಿಲ್ಲ. ಆ ಪರಿಸ್ಥಿತಿ ಈಗ ಆಗಿದೆ ನಮ್ಮಲ್ಲಿ. ಪ್ರತಿ ಒಂದು ಬರುವುದು ಮೊಬೈಲ್ ಇಂದ. ನಮ್ಮ ದೇಶನೇ ಹಾಳಾಗುವುದು. ಎಷ್ಟು ಒಳ್ಳೆದಿದೆಯೋ ಅಷ್ಟೇ ಹಾಳಾಗಿದೆ. ಅಂದ್ರೆ ಅದ್ರಲ್ಲಿ ಕಡಿತಲ್ಲ, ಪ್ರತಿಯೊಂದು ಇದನ್ನು ಕಡಿತಂತ ಇಲ್ಲ, ಸರ್ಕಾರ ಮಾಡ್ಲಿಲ್ಲ. ಎಲ್ಲ ಉಂಟು ಅವ್ರಿಗೆ ನೋಡ್ಲಿಕ್ಕೆ. ಇದರಿಂದ ಎಲ್ಲ ಹಾಳಾಗಿದ್ದಾರೆ. ತಂದೆ ತಾಯಿಗಳು ಅದನ್ನು ಚೆಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೊಂದು ಕೊನೆಯಲ್ಲಿದ್ದಾರೆ. ಇಡೀ ದಿವಸ ಅವರು ಚೆಕ್ ಮಾಡ್ಲಿಕ್ಕೆ ಆಗ್ತದ? ಇದರಿಂದ ಮಾತ್ರ ನಮ್ಮ ದೇಶ ಹಾಳಾಗಿದೆ. ಈಗ ಮಕ್ಕಳಂತಲ್ಲ, ದೇಶ ಹಾಳಾಗಿದೆ. ಸರಿ, ಒಳ್ಳೆ ಪಾಯಿಂಟ್ ಹೇಳಿದ್ದೇನೆ. ಒಂದು ಕರೆ ಮಾಡಿದ್ದೆ. ಈಗ ರಾಯ್ಕ ಸರ್, ಪ್ರಶ್ನೆ ಇರೋದು ಅಂತ ಹೇಳಿದ್ರೆ, ಮುಂಚೆ ನಾವು ಚಿಕ್ಕದಿರುವಾಗ ತಪ್ಪು ಮಾಡಿದ್ರೆ ಸರಿ ಬಾರಿಸ್ತಿದ್ರು. ಬೆತ್ತ, ಸ್ಕೇಲ್ ಸಿಕ್ಕಿದ್ರಿಂದ ಕೂಡ ಹೊಡೆಸ್ಕೊಂಡಂತ ಮಕ್ಕಳಿದ್ದಾರೆ. ಬುದ್ಧಿಗೆ ಒಳ್ಳೇದಾಯ್ತದೆ. ಆಗ ಹೊಡೆದ ಪೆಟ್ಟಿಂದ ಕಾರಣ ಮುಂದೆ ಬೆಳಿಲಿಕ್ಕೆ ಒಂದು ದಾರಿ ಆಯ್ತು. ಈಗ ಹೊಡಿಲಿಕ್ಕಿಲ್ಲ ಅಂತೇಳಿ ಕೂಡ ರೂಲ್ಸ್. ಸೊ ಅದು ಒಂದು ರೀತಿಯಲ್ಲಿ ನಾವೇನು ಮಾಡಿದ್ರು ಆಗತ್ತೆ ಅಂತ. ಹಾಗೆ ನಿಮ್ಗೆ ಅನಿಸ್ತಾ ಉಂಟಾ ಆಸ್ ಎ ಟೀಚರ್ ಆಗಿ? ಈಗ ಪರಿಸ್ಥಿತಿ ಎಲ್ಲ ಬದಲಾಗಿದೆ. ನಮ್ಮ ಕಾಲ, ನಾವು ಯಾವಾಗ ವಿದ್ಯಾರ್ಥಿಗಳಿದ್ವಿ ಆ ಕಾಲವನ್ನು ಈಗ ಕಂಪೇರ್ ಮಾಡ್ಲಿಕ್ಕೆ ಹೋದ್ರೆ ಅದು ಸಾಧ್ಯ ಆಗುದಿಲ್ಲ. ಹಾಗೆ ಈಗ ಒಂದೊಂದು ಕುಟುಂಬದಲ್ಲಿ 1-2 ಮಕ್ಕಳು, ಆವಾಗ 4-5 ಮಕ್ಕಳು ಇರ್ತಿದ್ರು. ಒಬ್ಬರಿಗೆ ಹೊಡೆದ್ರು ಅಂತೇಳಿ ಅವರಿಗೆ ಪೇರೆಂಟ್ಸ್ಗೆ ಬೇಜಾರು ಇರೋದಿಲ್ಲ. ಆ ಟೈಪ್ ಮಕ್ಕಳು ಕೂಡ ಬೇಜಾರು ಮಾಡ್ಕೊಳ್ತಿರಲಿಲ್ಲ. ಹೊಡೆದ್ರು, ಟೀಚರ್ ಸ್ಕೂಲಲ್ಲಿ ಹೊಡೆದ್ರು ಕೂಡ ಅವಾಗ ಹಿಂದೆ, ಈಗಿಂದ ಹೇಳ್ತಾ ಇಲ್ಲ, ಹಿಂದೆ ಅವ್ರು ಬಂದು ಹೇಳ್ತಾನೆ ಇರಲಿಲ್ಲ. ಅವರಷ್ಟಕ್ಕೆ ಅವ್ರು ಹೇಳಿದ್ರು, ತಂದೆ ತಾಯಿ ಸರಿ ಆಯ್ತು ಅಂತೇಳಿ ಅವರಿಗೆ ಒಳ್ಳೇದಾಯ್ತು ಅಂತ ಹೇಳ್ತಿದ್ರು. ಆದರೆ ಈಗ ಅದು ಕ್ರೈಮ್. ಈಗ ಮಕ್ಕಳಿಗೆ ಹೊಡೆಯೋದು, ಈವನ್ ಪೇರೆಂಟ್ಸ್ ಮಕ್ಕಳನ್ನು ಕೂಡ ಟಚ್ ಮಾಡಲಿಕ್ಕಿಲ್ಲ. ಅದೊಂದು ಕ್ರೈಮ್ ಆಗಿಬಿಡ್ತದೆ. ಮಕ್ಕಳು ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು ಪಾಲಕರ ವಿರುದ್ಧವಾಗಿ. ಆ ಥರ ಪರಿಸ್ಥಿತಿ ಬದಲಾದ ಈ ಕಾಲಮಾನ ಪರಿಸ್ಥಿತಿ ಹಾಗಿದೆ. ಅದಕ್ಕಾಗಿ ನಮ್ಮ ಒಂದು ಅವರನ್ನು ಪಳಗಿಸುವ ಒಂದು ವಿಧಾನನೇ ಚೇಂಜ್ ಆಗಬೇಕಾಗಿದೆ. ಈಗ ಯಾವ ಥರ ಸರ್ ಜಯಪ್ರಕಾಶ್ ಸರ್ ಅವರು ಒಂದು ಮನೋಶಾಸ್ತ್ರಜ್ಞರಿದ್ದಾರೆ ಅಂತ ಅವ್ರು ಹೇಳಿದ ಹಾಗೆ ಆ ಟೆಕ್ನಿಕ್ಸನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಟೀಚರ್ಸ್ ಆಗಲಿ, ಶಿಕ್ಷಕರಾಗಲಿ, ಪೇರೆಂಟ್ಸು ಸಾಕಷ್ಟು ಕಲಿಬೇಕಾಗಿದೆ. ಸೊ ಒಂದು ಶಾಲೆ, ಪಾಲಕರು ಮತ್ತು ಶಿಕ್ಷಕರು ಮೂರರಲ್ಲಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಮಕ್ಕಳನ್ನು ಸರಿದಾರಿಗೆ ತರುವಲ್ಲಿ ಒಂದು ಮಹತ್ತರ ಕಾರ್ಯವನ್ನು ನಿಭಾಯಿಸುವಂಥ
ಕೆಲಸ ಮಾಡಬೇಕಾಗಿದೆ. ಕರೆಕ್ಟ್, ಎಸ್. ಇನ್ನೊಂದು ಹಾಗಾದರೆ ಈಗ ಜಯಪ್ರಕಾಶ್ ಸರ್, ಪ್ರಶ್ನೆ ಇರೋದು ಆ ಮಕ್ಕಳನ್ನು ಹೊಡಿಲಿಕ್ಕಿಲ್ಲ, ಬೈಲಿಕ್ಕಿಲ್ಲ, ಸರಿಯಾಗಿ ಟೈಮ್ ಕೊಡಲಿಕ್ಕೆ ಪೋಷಕರಿಗೂ ಇಲ್ಲ, ಟೀಚರ್ಸ್ಗಳಿಗೆ ಕೂಡ ಅವರ ಸಿಲೆಬಸ್ ಅಥವಾ ಏನಿದೆ ಆ ಒತ್ತಡವನ್ನೇ ಅವರಿಗೆ ಭರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದರೆ ನಾವು ಬರೀ ಡಿಗ್ರಿಗೋಸ್ಕರನೇ ಅವರನ್ನು ಬಿಡ್ತಾ ಇದ್ದೇವೆ, ಅವರು ಡಿಗ್ರಿ ತಗೊಳ್ತಾರೆ, ಯಾವುದಾದ್ರು ಕೆಲಸ ಮಾಡ್ತಾರೆ, ಅವರಷ್ಟಕ್ಕೆ ಇರಲಿ ಅಂತ ಏನು ನಮ್ಮ ಕಂಟ್ರೋಲಲ್ಲಿ ಇಲ್ವಾ? ಆಗಿದ್ರೆ ಪೋಷಕರದ್ದು ಇಲ್ಲ, ಟೀಚರ್ಸ್ಗಳದ್ದು ಇಲ್ಲ, ಸೊಸೈಟಿದು ಕೂಡ ಇಲ್ಲ. ಇಲ್ಲ, ಕಂಟ್ರೋಲಲ್ಲಿ ಇದೆ. ಇನ್ನು ವಿ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್, ಸ್ಪೆಷಲಿ ಮೈಂಡನ್ನು ಕಂಟ್ರೋಲ್, ಬಾಡಿ ಕಂಟ್ರೋಲ್ ಆಗಬೇಕು, ಮೈಂಡನ್ನು ಕಂಟ್ರೋಲ್ ಮಾಡೋದು ಅದೇ ಬುಡ. ಮೈಂಡ್ ನೀವು ಕಂಟ್ರೋಲ್ ಮಾಡಿದ್ರೆ ಅದು ಬಾಡಿನೂ ಕಂಟ್ರೋಲಿಗೆ ಬರುತ್ತೆ. ಅದು ಆ್ಯಕ್ಚುಲಿ ಫಿಸಿಕಲಿ ಗಾಯ ಇದ್ದರೆ ನಿಮ್ಗೆ ಕಾಣುತ್ತೆ, ಮೆಂಟಲಿ ನಿಮ್ಗೆ ಏನಾದರೂ ಭಾವನೆಗಳಲ್ಲಿ ಗಾಯ ಆಗಿದ್ರೆ, ಘಾಸಿ ಆಗಿದ್ರೆ ಹೇಗೆ ಕಾಣುತ್ತೆ? ಇಂಪಾಸಿಬಲ್. ನಾನು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ನಾನು, ಗುಡ್ ಮಾರ್ನಿಂಗ್ ನೆಗಾಡ್ಕೊಂಡು ಹೇಳ್ತಾರೆ, ಅದು ಮನಸ್ಸಲ್ಲಿರೋದು ಹೇಗೆ ಕಾಣುತ್ತೆ? ಇಟ್ಸ್ ಡಿಫಿಕಲ್ಟ್. ಅಲ್ಲಿ ಟ್ಯಾಕಲ್ ಮಾಡಬೇಕು, ಮೈಂಡನ್ನು ಟ್ಯಾಕಲ್ ಮಾಡಬೇಕಂದ್ರೆ ಬಿಹೇವಿಯರ್ನ ಲೀಸ್ಟ್ ಸರ್ ಹೇಳಿದಾಗೆ ಶಾಲೆ ಶಿಕ್ಷಕರಿಗೆ ಏನೋ ಒಂದು ಅನಿಸುತ್ತೆ, ಏನೋ ಯೂನಿಕ್ ಆಗಿದೆ ಬಿಹೇವಿಯರ್ ಈ ಕೆಲವು ದಿನಗಳಿಂದ, ಏನೋ ವಿಶೇಷವಾಗಿದೆ ಅಂತ. ನೋಡಿ, ಒಂದು ಎಕ್ಸಾಂಪಲ್, ಇದಕ್ಕೊಂದು ಸರ್ ಕೊಟ್ಟಾಗೆ ರೋಲ್ ಮಾಡಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಶಾಲೆಯಿಂದ ನೀವು ಹೇಳಿದಾಗ ಕೆಲಸ ಮಾಡಿ ಬರ್ತಾರೆ, ಸುಸ್ತಾಗಿರ್ತಾರೆ, ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳು ಥರನೇ ಇರ್ತಾರೆ, ಅದು ಮಾಡೋದು, ಇದು ಎತ್ತೋದು, ಇದು ಮಾಡೋದು, ಮೊಬೈಲಲ್ಲಿ ಏನು ಮಾಡ್ತಾರೆ ಪೇರೆಂಟ್ಸು? ಮೊಬೈಲ್ ಕೊಟ್ಬಿಡ್ತಾರೆ. ಮೊಬೈಲ್ ಕೊಟ್ಟಾಗ ಏನಾಗುತ್ತೆ, ಅವ್ರ ಕಿರಿಕಿರಿ ಮಾಡೋದು ಸ್ಟಾಪ್ ಆಗುತ್ತೆ. ನೋಡಿ, ಹ್ಯಾಂಡ್ ಓವರ್ ಮಾಡ್ತಾರೆ. ಅವ್ರು ಏನು ನೋಡ್ತಿದ್ದಾರೆ ಏನಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಇವರು ಕೆಲಸ ಮುಗಿಸ್ಬೇಕು, ಇನ್ನು ಮನೆಗೆ ಬಂದ ಮೇಲೆ ಅಡುಗೆ, ಅದು ಇದು ನಾಳೆಗೆ ರೆಡಿ ಆಗಬೇಕು, ಇದೆಲ್ಲ ಇರುತ್ತೆ ಮೈಂಡ್ ಸೆಟ್. ಅಂದರೆ ನಾಳೆ ಎಲ್ಲ ಇಟ್ಸ್ ಎ ಫಾಸ್ಟ್ ಮೂವಿಂಗ್ ವರ್ಲ್ಡ್ ಇದು ಗ್ಲೋಬಲಿ, ಅದಕ್ಕೆ ರೆಡಿ ಆಗ್ತಿರ್ತಾರೆ. ಆ ಟೈಮಲ್ಲಿ ಅವರು ಕೊಟ್ಟಾಗಲೇ ಅವ್ರು ಸೈಲೆಂಟ್ ಆಗೋದು ಮಕ್ಕಳು, ಇಲ್ಲಾಂದರೆ ಅವರು ಪುನಃ ಏನೇನೋ ಅದು ಇದು ಮಾಡೋದು ಮಾಡ್ತಿರ್ತಾರೆ. ಆವಾಗ ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ತೆಗೆದಾಗ ವಲ್ಗ್ಯಾರಿಟಿ ಫೋಟೋಸ್ಗಳು ಆವಾಗ ಅಡ್ವರ್ಟೈಸ್ಮೆಂಟ್ ರೀತಿಯಲ್ಲಿ ಬರ್ತಾ ಇರುತ್ತೆ. ನೋಡಿ, ಮೊಬೈಲ್ ಕೊಟ್ಟಿದ್ದಕ್ಕೆ ಅದು ಚಿಂತನೆ ಹೋಯಿತು, ಇಲ್ಲಾಂದ್ರೆ ಬರ್ತಾನೆ ಇಲ್ಲ ಆಯ್ತು. ಅದು ಅಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಹೀಗೆ ಮಾಡಿ ಈಗ ಪಾರ್ನ್ ಅಡಿಕ್ಟೆಡ್, ಹೇಗೆ ಡ್ರಗ್ ಅಡಿಕ್ಟೆಡ್, ಪಾರ್ನ್ ಸೆಕ್ಷುವಲ್ ಮೂವೀಸ್ಗಳಿಗೂ ಅಡಿಕ್ಟೆಡ್. ಈಗ ನಾಟ್ ಅಡಲ್ಟ್ ಬಿಟ್ಬಿಡಿ, ಇದು ಯಾವುದು ನಾನು ಟೀನೇಜ್ ಅಡಲ್ಟ್ಹುಡ್ ಹೋಗ್ತಿಲ್ಲ, ಹೈಸ್ಕೂಲ್ ಒಳಗೇನೆ ಎಲ್ಲ ಅಡಿಕ್ಟೆಡ್, ಆಲ್ಮೋಸ್ಟ್ ಅಡಿಕ್ಟೆಡ್. ಇದನ್ನ ಕೊಟ್ಟಾಗ ಹಿಂಗೆ ಕೊಟ್ಬಿಡ್ತಾರೆ. ಸೊ ಈಗ ನಾನು ಪೇರೆಂಟ್ಸಿಂದ ದೂರ್ತಾ ಇಲ್ಲ, ಪಾಪ ಅವ್ರ ಅನಿವಾರ್ಯತೆಯೂ ಇದೆ. ಅಲ್ಲಿ ಕೆಲಸದಿಂದ ಬಂದು ಪುನಃ ಇಲ್ಲಿ ನೋಡ್ಕೊಳ್ಬೇಕಂದ್ರೆ ಇಟ್ಸ್ ಎ ಹೆಕ್ಟಿಕ್. ಸುಮ್ಮನೆ ಇಲ್ಲಿ ಮಾತಾಡ್ಬೋದು ನಾನು ಕೂತ್ಕೊಂಡು, ಅದೇ ಹೆಕ್ಟಿಕ್. ಆದರೆ ಆ ಏರಿಯಾಸ್ ಏನಿದೆ ಕಟ್ ಆಫ್ ಮಾಡಿದ್ರೆ ಎಷ್ಟೊಂದು 100ಅಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ಕಂಟ್ರೋಲಿಗೆ ತರ್ತಾ ಬರ್ಬೋದು. ಆಲ್ ಆಫ್ ಸಡನ್ ಆಗಲಿಲ್ಲ ಅಂದ್ರು ಇಟ್ ವಿಲ್ ಟೇಕ್ ಸಮ್ ಟೈಮ್. ಕಂಟ್ರೋಲ್ ಡೆಫಿನೆಟ್ಲಿ ತರ್ಬೋದು ಸರ್, ಏನು ತರಕ್ ಆಗೋದೇ ಇಲ್ಲ ಅಂತ ಏನಲ್ಲ. ಒಂದು ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಅಮ್ಮ, ಹೇಳಿ. ಎಂತ ಗೊತ್ತಾ, ಮಕ್ಕಳಿಗೆ ಶಾಲೆಗೆ ಪಾಠಕ್ಕಿಂತ ಕಷ್ಟ ಜೀವನದ ಪಾಠ ಕಲಿಸಿ ಕೊಡ್ಬೇಕು. ಜೀವನದ ಪಾಠ, ಓಕೆ. ಜೀವನದ ಪಾಠ. ಯಾಕಂದ್ರೆ ಶಾಲೆಗೆ ಒಂದು ಸಲ ಫೈಲ್ ಆದ್ರೆ ಪರವಾಗಿಲ್ಲ, ನಡೀತದೆ. ಆದ್ರೆ ಜೀವನದಲ್ಲಿ ಫೈಲ್ ಆದ್ರೆ ಏನಿಲ್ಲ, ಮತ್ತೆ ಒಂದು ಸುಸೈಡ್, ಇಲ್ಲಂದ್ರೆ ಏನಾದ್ರೂ ಒಂದು ಆಗ್ತದೆ. ನಾವು ಫಸ್ಟ್ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕು. ಮನೆಯಲ್ಲಿ ಮಕ್ಕಳು ನಾವು ಏನು ಮಾಡ್ತೇವೆ ನೋಡಿ ಅದೇ ಕಲಿಯುದು, ಆಯ್ತಾ? ಮತ್ತೆ ಮೊಬೈಲ್ ಈಗ ಮೊಬೈಲ್ ಮಕ್ಕಳ ಕೈಯಲ್ಲಿ ಕೊಟ್ಟರೆ ಎಂತದ್ದು ಮಾಡಿದ್ರೆ ತಂದೆ ಕೈ ನೋಡುದಿಲ್ಲ. ಮಕ್ಕಳು ಗೇಮ್ ಏನು ಆಟ ಆಡ್ತಾರೆ, ಅವ್ರು ಎಂತ ಮಾಡ್ತಾರೆ ಅಂತ ಅದರ ಗಮನ ಕೊಡುದಿಲ್ಲ, ಆಯ್ತಾ? ಮಕ್ಕಳಿಗೆ ಫಸ್ಟ್ ನಾವು ಜೀವನದಲ್ಲಿ ಹೇಗೆ ಕಷ್ಟ ಎಂತ ಕಲಿಸಿ ಕೊಡ್ಬೇಕು ಸ್ಟಾರ್ಟಿಂಗ್ ಇಲ್ಲ. ಮಕ್ಕಳಿಗೆ ಅದನ್ನು ಒಂದು ದಿವಸ ಅಲ್ಲ, ಕಂಟಿನ್ಯೂ ಪ್ರತಿ ದಿವಸ ಶಾಲೆ ಬಂದ ತಕ್ಷಣ ಈಗ ಏನಾಯ್ತು ಎಲ್ಲ ದಿವಸ ನಾವು ಅವರ ಮೈಂಡಿಗೆ ಆಗ್ತಾ ಇರ್ಬೇಕು ತಲೆಯಲ್ಲಿ. ಯಾಕಂದ್ರೆ ಗೊತ್ತಾ, ಅದು ರೆಕಾರ್ಡ್ ಆಗ್ತಾ ಇರ್ತದೆ ತಲೆಯಲ್ಲಿ. ನಾವು ಒಂದು ದಿವಸ ಬಿಟ್ಟು ಇವತ್ತು ಹೇಳಿದ್ದೇವೆ, ಅವರು ನಾಳೆ ಮಾಡಿದ್ದಾನೆ, ಹಾಗೆಲ್ಲ ಕಂಟಿನ್ಯೂ ಹೇಳ್ತಾ ಇರ್ಬೇಕು. ಮಕ್ಕಳಿಗೆ ಭಕ್ತಿಗೀತೆ, ಮಕ್ಕಳಿಗೆ ಒಳ್ಳೆಯಲ್ಲೇ ಎಲ್ಲ ಸರಳ ಅದೆಲ್ಲ ಏನೆಲ್ಲ ಉಂಟು ಎಲ್ಲ ಕಲಿಸಿಕೊಡ್ಬೇಕು. ಮಕ್ಕಳ ಮೈಂಡಲ್ಲಿ ಒಳ್ಳೆ ಆಗ್ತಾ ಇರ್ಬೇಕು, ಯಾಕಂದ್ರೆ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಬೇರೆದೆಲ್ಲ ಅದೆಲ್ಲ ತಲೆ ಇಟ್ಟು ಹೋಗ್ತದೆ. ನಾವು ಫಸ್ಟ್ ಅದನ್ನೇ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಮಕ್ಕಳ ತಲೆಯಲ್ಲಿ ಅದು ಉಳಿಯುದು. ಇಲ್ಲಂದ್ರೆ ಉಂಟಲ್ಲ, ಮಕ್ಕಳು ನಾವು ಎಷ್ಟು ನೋಡ್ತೇವೆ ಟಿವಿಯಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಪ್ರಾಯದಲ್ಲಿ ಸುಸೈಡ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡುದು? ಅವರಿಗೆ ಜೀವನದ ಪಾಠ ಕಲಿಸ್ಕೊಡ್ತಾರ? ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ಎದಕ್ಕೆ ಸುಸೈಡ್ ಮಾಡ್ತಾರೆ? ಶಾಲೆಯಲ್ಲಿ ಫೈಲ್ ಆಗೋದು ಸುಸೈಡ್. ಅವರಿಗೆ ಎಂತ ಜೀವನದಲ್ಲಿ ಫೈಲ್ ಆದ್ರೂ ಪರವಾಗಿಲ್ಲ, ಜೀವನದಲ್ಲಿ ಪಾಸ್ ಆಗೋದು. ಜೀವನದಲ್ಲಿ ಪಾಸ್ ಆಗೋದ್ರಿಂದ ಬದುಕುದು ಸಾಧ್ಯ ಉಂಟಾ? ಬದುಕಲಿಕ್ಕೆ ಉದಾಹರಣೆ ನಾನಿಗೆ ಎಷ್ಟು ಫೈಟ್ ಮಾಡ್ತೇನೆ ಜೀವನದಲ್ಲಿ, ಪ್ರತಿಯೊಂದಕ್ಕೂ ಫೈಟ್ ಮಾಡಬೇಕು. ಜೀವನದಲ್ಲಿ ಫೈಟ್ ಮಾಡಿದ್ರೆ ಮಾತ್ರ ನಾವು ಮುಂದೆ ಬರೋದು. ಎಲ್ಲ ಬೇಕು ನಮಗೆ, ಆದ್ರೆ ಫಸ್ಟ್ ಜೀವನದಲ್ಲಿ ನಾವು ಮುಂದೆ ಬರೋದಿಲ್ಲ. ಯಾವುದು ನಾವು ಕಲಿಸಿದ್ರೆ ಎಲ್ಲ ವ್ಯರ್ಥ. ಎಷ್ಟು ವ್ಯಾಪ್ತಿ ಇದ್ರು ವ್ಯರ್ಥ, ಎಲ್ಲ ವ್ಯರ್ಥ ಅಂತ ನಾವು ಹೇಳುದು. ಇದು ಅಷ್ಟೇ ಮಕ್ಕಳೆಲ್ಲ ಕಲಿಬೇಕು, ತಂದೆ ತಾಯಿಗೆ ಕಲಿಸಿ. ಸರಿ, ಧನ್ಯವಾದ. ಎಸ್, ಅಣ್ಣ ಶೆಟ್ಟಿ ಅವರೇ, ಬಹುಶಃ ಜೀವನದ ಪಾಠ ಕಲಿಸುವಷ್ಟು ಟೈಮ್ ಇಲ್ವಾ ಯಾರಿಗೆ ಸರ್? ಜೀವನದ ಪಾಠ ಇದೊಂದು ಕಲಿಯುವುದು ನಮ್ಮ ಪ್ರಕೃತಿಯಿಂದಲೇ, ಸಮಾಜದಿಂದಲೇ.
ಅಕ್ಕಪಕ್ಕದಲ್ಲಿ ಸಮಾಜ ಹೇಗೆ ಬಿಹೇವ್ ಮಾಡ್ತಾ ಇದೆ ಅದರ ಮಧ್ಯದಲ್ಲೇ ಈ ಮಕ್ಕಳು ಬೆಳೆಯುವಂಥದ್ದು. ನಾವು ಸ್ವಲ್ಪ ಮಕ್ಕಳ ಮೇಲ್ಗಡೆ ಇರತಕ್ಕಂಥದ್ದು ಅಥವಾ ಮಕ್ಕಳೇ ಸ್ವಲ್ಪ ಇನ್ನೊಂದು 2 ವರ್ಷ ಹೋದ ಮೇಲೆ ಯುವಕರಾಗ್ತಾರೆ. ಆ ಮಧ್ಯದಲ್ಲಿ ಬಹಳ ಕಾಳಜಿ ಇರಬೇಕಾಗುತ್ತೆ. ನಾವು ಮಕ್ಕಳನ್ನು ಫ್ರೆಂಡ್ಸ್ ಥರ ನೋಡಬೇಕು ಅಂತ ಹೇಳ್ತೀವಿ, ಆದರೆ ಸಂಪೂರ್ಣವಾಗಿ ಫ್ರೆಂಡ್ಸ್ ಥರ ಅಂತ ನೋಡೋದಲ್ಲ, ಅದರ ಒಂದು ಮೂಗುದಾರವನ್ನು ಒಂದು ಕಟ್ಟಿ ಹಾಕಿರಬೇಕಾಗುತ್ತೆ. ಎಲ್ಲದಕ್ಕೂ ಒಂದು ಕಾರಣ ಅಂತ ಹೇಳಿದರೆ ಹಣ. ಈ ಹಣವನ್ನು ಮಕ್ಕಳ ಕೈಗೆ ಕೊಡ್ತಾ ಇದ್ರಿ, ಪಾಕೆಟ್ ಮನಿ ಅಂತೇಳಿ ಕೊಡಿ, ಆದರೆ ಹಣವನ್ನು ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಅದು ಲೆಕ್ಕ ತಗೊಂಡಿದ್ದೀವ ನಾವು? ಪೋಷಕರು ಮಾಡಬೇಕಾದದ್ದೇ, ಒಂದು ಹಣ ಕೊಡ್ತೀರಿ, ಹಣ ಕೊಂಡ್ರೆ ಅದು ಲೆಕ್ಕ ಕೊಡಿ ಎಲ್ಲಿ ಖರ್ಚಾಗಿದೆ ಅಂತ ಹೇಳಿ. ಆವಾಗ ಅವನಿಗೆ ಆ ಹಣದ ಮೌಲ್ಯ ಕೂಡ ಗೊತ್ತಾಗುತ್ತೆ. ಇಲ್ಲದಿದ್ರೆ ಬಹಳ ತಂದೆ ಹತ್ರ ಬಹಳ ದೊಡ್ಡ ಪ್ರಾಪರ್ಟಿ ಇದೆಯೋ ಅಥವಾ ಏನಿದೆಯೋ ಅಂತ ಹೇಳಿ ಅದ್ರ ಮೌಲ್ಯ ಗೊತ್ತಿಲ್ಲ. ಕಷ್ಟಪಟ್ಟಾದ್ರೂ ಕೂಡ ಮಕ್ಕಳಿಗೆ ಹಣ ಕೊಟ್ಟು ಅವ ಏನೋ ಒಂದು ಸಂಜೆ ತಿನ್ಲಿ ಅಂತ ಕೊಟ್ರೆ ಕೂಡ ಬಹುಶಃ ಅದರಿಂದ ಏನು ಸಿಗೋಕ್ಕಿಂತ ಸಿಗರೇಟ್ ಸೇರೋಣ ಅಂತ ಹೇಳಿ ಫ್ರೆಂಡ್ಸ್ಗಳು ಹೇಳಿದ್ರೆ ಬಹುಶಃ ಅದು ಈಗ ನಿಮ್ಗೆ ಈಗ ಇರ್ತಕ್ಕಂಥದ್ದು, ನಾನು ಒಂದು ಕೇಸನ್ನು ನನ್ನ ಹತ್ರ ಬಂದಿತ್ತು. ಅದು ಹೇಗಿತ್ತು ಅಂತ ಹೇಳಿದ್ರೆ, ಇನ್ನೇನು SSLC ಆಗಿ PUCಗೆ ಹೋಗಿದ್ದಾನಷ್ಟೇ, ಮಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಕಾಲೇಜಿನ ಹುಡುಗ. ಅವನು ಮಣಿಪಾಲಕ್ಕೆ ಹೋಗಿ ಒಂದು ಡರ್ಟಿ ಪಾರ್ಟಿ ಕೊಡ್ತಾನೆ, 70,000 ಖರ್ಚು ಮಾಡ್ತಾನೆ. ಅವನು 70,000 ಖರ್ಚು ಮಾಡ್ತಾನೆ. ಅರೆ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ 70,000 ನೋಡೋದಿಲ್ಲ, ಆದರೆ ಈ ರೀತಿ ಹೇಗೆ ಖರ್ಚು ಮಾಡಿದ? ಒಂದಿನ ಆದ ನಂತರ ಅವನ ತಂದೆ ಬಂದ ಮೇಲೆ ಒಂದ್ಸತಿ ತನಿಖೆ ಮಾಡಿದ ಏನೇನಾಗಿರ್ಬೋದು ಅಂತ ಹೇಳಿ. ವಿಷಯ ಅಂತ ಹೇಳಿದ್ರೆ, ಅವನ ಮಗ ಏನಿದ್ದಾನೆ, ಅವನು 1 ತಿಂಗಳ ಹಿಂದೆ ಅವನ ಚೈನನ್ನು ಕಳೆದಾಕೊಂಡಿರ್ತಾನೆ. ಅದು ಆಕ್ಚುಲಿ ಕಳೆದಾಕೊಂಡಿರ್ಲಿಲ್ಲ, ಮಾರಿದ್ದಾನೆ, ಎಲ್ಲೋ ಒಂದು ಕಡೆ ಮಾರಿದ್ದ. ಅದರಿಂದ ಹಣ ಬಂದಿದ್ದನ್ನು ಅವನೇನೋ ಪಾರ್ಟಿ ಕೊಟ್ಟ, ಇಡೀ ಮಕ್ಕಳನ್ನೆಲ್ಲ ಒಂದು ದಿನ ಒಂದು ಲಾಡ್ಜಲ್ಲಿ ಇದ್ದ. ಇದೆಲ್ಲ ಒಂದ್ಸತಿ ನೋಡೋಣ ಒಂದ್ಸತಿ. ಇದರಲ್ಲಿ ಎಷ್ಟು ತಪ್ಪಿದೆ ಅಂತ ಹೇಳಿದ್ರೆ, ಆ ಆಭರಣವನ್ನು ಆ ಜುವೆನಲ್ಲಿಂದ ಖರೀದಿ ಮಾಡಿದ ಅಲ್ವಾ, ಅವಂದು ಕೂಡ ಅಲ್ಲಿ ತಪ್ಪಿದೆ. ಯಾರು ಲಾಡ್ಜಿಗೂ ಅಥವಾ ಆ ಒಂದು ಹೋಟೆಲ್ ಮಾಲೀಕರಿದ್ದಾರೆ ಅವ್ರದ್ದು ಕೂಡ ತಪ್ಪಿದೆ. ಪ್ರತಿಯೊಬ್ಬರ ತಪ್ಪಿನಿಂದ ಎಲ್ಲರೂ ಅನಿಸ್ಬೋದು ನನ್ನ ವ್ಯಾಪಾರ ನನ್ನ ಇದು ಅಂತ ಹೇಳಿ, ಆದರೆ ಅದೆಲ್ಲ ನಮಗೆ ಸಾಮಾಜಿಕವಾಗಿರ್ತಕ್ಕಂಥ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಕೂಡ ಇರಬೇಕು. ಇದರಿಂದ ಅವನು ಯಾವುದೋ ಒಬ್ಬ ಮಗ ಅವನ ದಾರಿ ತಪ್ತಾನೆ, ಮತ್ತೆ ಅವನನ್ನು ಪುನಃ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಅದೆಷ್ಟು ಕಷ್ಟ. ಅಷ್ಟೇ ಅಲ್ಲದೆ ಆ ಪ್ರೇರಣೆಯಿಂದ ಮತ್ತೊಂದಷ್ಟು ಮಕ್ಕಳು ದಾರಿ ತಪ್ತಾರೆ. ಪಾರ್ಟಿ ಮಾಡಿದಲ್ಲಿ ಕೂಡ ಯಾರಿಗ 4 ಮಂದಿಗೆ ತಾವು ಕೊಡಬೇಕು ಅಂತ ಆಸೆ ಆಗ್ಬೋದು, ತಾವು ಕೂಡ ದಾರಿ ತಪ್ಪಲಿಕ್ಕೆ ಆಗುತ್ತೆ. ಮುಂದಿನ ಇದರಲ್ಲಿ ಇನ್ನೊಂದು ದೊಡ್ಡ ವಿಷಯದ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಮತ್ತೆ ಒಂದು ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ, ಮಾತಾಡಿ ಸರ್, ಹೇಳಿ. ನಾನು ಪ್ರೇಮಾ ರಾಮಮೂರ್ತಿ ಅಂತ ಬೆಂಗಳೂರಿಂದ. ನಮಸ್ಕಾರ ಪ್ರೇಮಾ. ಇವತ್ತು ತುಂಬಾ ಒಳ್ಳೆ ಒಂದು ಸಮಾಜಕ್ಕೆ ಬೇಕಾದ ಒಂದು ಟಾಪಿಕ್ ನ ಇವತ್ತು ತಗೊಂಡು ನೀವು ಮಾತಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅರುಣ್ ಸರ್ ಇವಾಗ ಹೇಳಿದ್ರು, ಅವರು ಸವಿಸ್ತಾರವಾಗಿ ಹೇಳಿದಾರೆ. ಇದು ಬೆಂಗಳೂರಲ್ಲಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಸರ್. ನಾವೊಂದು ಸುಮಾರು ಒಂದು 7-8 ವರ್ಷದಿಂದ ನಾವು ಒಂದು ಪ್ರತಿಷ್ಠಿತ ಬಿಷಪ್ ಕಾಟನ್ ಸ್ಕೂಲ್ ಇದೆ ಇಲ್ಲಿ ಬೆಂಗಳೂರಲ್ಲಿ. ನಾವು ಆ ಸ್ಕೂಲಿನ ವಿರುದ್ಧ ನಾವು ಹೋಗ್ಬಿಟ್ಟು ಅಲ್ಲಿ ಹಿಂದ್ಗಡೆ ಸ್ಕೂಲ್ ಇದ್ರ ಬಾತ್ರೂಮ್ ಹಿಂದ್ಗಡೆ ಗಾಂಜಾ ಸೇರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಟೀಚರ್ಸ್ ನಮಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಬಿಷಪ್ ಕಾಟನ್ ವಿರುದ್ಧವಾಗಿ ನಾವು ಹೋಗಿ ದೊಡ್ಡ ಗಲಾಟೆ ಮಾಡಿದ್ವಿ. ಅದೇ ಇವಾಗಂತೂ ಅವಾಗ್ಲೇನೆ ಹತ್ತಿಕ್ಕಿದ್ರೆ ಅವಾಗ್ಲೇನೆ ಪೊಲೀಸ್ ಅವರು ಗಮನ ತಗೊಂಡು ಹತ್ತಿಕ್ಕಿದ್ರೆ ಇವತ್ತು ಇದು ಈ ಒಂದು ಪೀಳಿಗೆ ಏನಿದೆ ಇದು ತುಂಬಾ ವಿಸ್ತಾರವಾಗಿ ಹೋಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಅವಾಗ ಗೊತ್ತಿತ್ತು, ಅವಾಗ್ಲೂ ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ನಡೀತಾ ಇದೆ ಅಂತ ಗೊತ್ತಿದ್ರು ಕಣ್ಣು ಮುಚ್ಕೊಂಡಿದೆ. ಯಾಕಂದ್ರೆ ಆ ಸ್ಕೂಲ್ ನಲ್ಲಿ ಓದೋರೆಲ್ಲಾನು ಹೈ ಲೆವೆಲ್ ಹೆಣ್ಮಕ್ಳು, ಹೈ ಲೆವೆಲ್ ಗಂಡು ಮಕ್ಕಳು ಅಂತ ಅಂದ್ಬಿಟ್ಟು ಆ ಸ್ಕೂಲ್ ಬೆಳೀತಿದೆ, ಅವರಿಂದ ಬೆಳೀತಿದೆ ಅನ್ನೋ ಒಂದು ದುರುದ್ದೇಶದಿಂದ ಅದನ್ನ ಅಲ್ಲಲ್ಲೇ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತೇನಾಗಿದೆ, ಇವತ್ತು ನೀವು ತಗೊಂಡಿರೋ ಕಾರ್ಯಕ್ರಮ ಆಗಿರ್ಬೋದು, ಬೆಂಗಳೂರಲ್ಲಿ ನಡೀತಿರೋ ಒಂದು ಅವೇರ್ನೆಸ್ ಇರ್ಬೋದು, ಇದೆಲ್ಲಾನು ಇವತ್ತು ಪೊಲೀಸರ ಕಣ್ಣು ತೆರೆಸಿದೆ ಅಂತ ನನಗನ್ಸುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಯಾದವರು ಸಂಸ್ಕೃತಿ ಕಲಿಸ್ಬೇಕಾಗತ್ತೆ. ಅವರು ಯಾರ ಸಂಘ ಬೆಳೆಸ್ತಾರೆ, ಯಾರ ಸಂಘದಲ್ಲಿ ಅವರು ಬೆರೆತಿರ್ತಾರೆ, ಆ ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ, ಬ್ಯಾಗ್ ಅಲ್ಲಿ ಏನ್ ತಗೊಂಡ್ ಹೋಗ್ತಾರೆ ಅನ್ನೋದನ್ನ ಒಂದು ಚೂರು ಅವೇರ್ನೆಸ್ ಅವ್ರ ಹತ್ರ ಹಂಚಿಕೊಂಡ್ರು. ಆಮೇಲೆ ಫ್ರೆಂಡ್ಲಿ ಆಗಿ ಮಕ್ಳ ಹತ್ರ ಕೇಳ್ಬೇಕು, ಸ್ಕೂಲಲ್ಲಿ ಏನಾಯ್ತು, ಹೆಂಗಾಯ್ತು, ಯಾವ ಫ್ರೆಂಡ್ಸ್ ಸಿಕ್ಕಿದ್ರು, ಏನ್ ಮಾತಾಡ್ಕೊಂಡ್ರಿ ಅಂತ ಕೇಳೋದ್ರಿಂದನೂ ಇದನ್ನೆಲ್ಲ ತಪ್ಪಿಸ್ಬೋದು ಅಂತ ನನ್ಗನ್ಸುತ್ತೆ. ಇವತ್ತು ಬೆಂಗಳೂರಿನಂತೂ ತುಂಬಾ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಸಿಕ್ಕಾಪಟ್ಟೆ ಅಂತಾನೆ ಪ್ರತಿಯೊಂದು ಪ್ರತಿಷ್ಠಿತ ಸ್ಕೂಲ್ಗಳಲ್ಲಿ ನೋಡಿ, ನೀವು ಕಾಲೇಜಲ್ಲಿ ನೋಡಿ, ಅದೇ ಸರ್ವೇ ಸಾಮಾನ್ಯ ಬಿಡ, ಅದೇನೋ ದೊಡ್ಡ ಶೋಕಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೋ, ಅಥವಾ ತಂದೆ ತಾಯಿ ದುಡಿದು ಬಿಟ್ಟು ಕಷ್ಟಪಟ್ಟು ದುಡ್ದಿರ್ತಾರೆ, ಅದನ್ನ ಹೇಗೆ ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೋ, ಅಥವಾ ಅದೊಂದು ಶೋಕಿ ನಾವು ಇದೆಲ್ಲ ಮಾಡಿದ್ರೇನೆ ನಾವು ಪ್ರತಿಷ್ಠಿತ ಮಕ್ಕಳು ಅಂತ ಅನ್ನಿಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೋ, ಇದೆಲ್ಲಾನು ಒಂದು ಕ್ವಶನ್ ಮಾರ್ಕ್ ಆಗಿದೆ ಸರ್. ಇವತ್ತು ಪೊಲೀಸರು
ಕಣ್ಣು ತೆರೆದು ಇವತ್ತು ನೋಡಿ ಇದನ್ನ ಆದಷ್ಟು ಬೇಗ ತಪ್ಪಿಸಿದ್ರೆ, ಪ್ರತಿಯೊಂದು ಸ್ಕೂಲ್ಗೆ ಹೋಗಿ ರೈಡ್ ಮಾಡಿ ತಪ್ಪಿಸಿದ್ರೆ, ಈಗಾಗಲೇ ಸುಮಾರು ಒಂದು 9-10 ಸ್ಕೂಲ್ಗೆ ರೈಡ್ ಮಾಡಿದ್ದಾರೆ. ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನಡೀತಾನೆ, ಅವ್ಯಾಹತವಾಗಿ ನಡೀತಿದೆ. ನಾವು ಕಣ್ಣಿಂದ ನೋಡಿದ್ರು ನಾವೇನು ಮಾಡ್ಲಾರ್ದ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಯಾಕಂದ್ರೆ ಪೊಲೀಸರು ಒಂದು ಕಡೆ ಶಾಮೀಲಾಗಿದ್ದಾರೆ. ನಮಗ್ ಗೊತ್ತಿರೋ ಪ್ರಕಾರ ಪೊಲೀಸರು ಶಾಮೀಲಾಗ್ತಾರೆ ಇದ್ರಲ್ಲಿ. ಯಾಕಂದ್ರೆ ಅಲ್ಲಿ ಮಕ್ಕಳು ಓದ್ತಿರೋದು ರಾಜಕಾರಣಿಗಳ ಮಕ್ಳು ಇರ್ಬೋದು, ಹೈ ಲೆವೆಲ್ ಪ್ರೊಫೈಲ್ ಇರೋ ಮಕ್ಳು ಇರ್ಬೋದು. ಹಂಗಾಗಿ ಅದನ್ನೆಲ್ಲ ಮುಚ್ಚಾಕ್ತಿದೆ. ದಯವಿಟ್ಟು ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಿ ಇದನ್ನ ಈ ಪೀಳಿಗೆನೆ ಇವಾಗ ನಿಲ್ಸಿದ್ರೇನೆ ನಮ್ಮ ಸಮಾಜ ಮುಂದೆ ಒಂದು ದಿನ ಒಳ್ಳೆ ಸಮಾಜ ಅನ್ನಿಸ್ಕೊಳ್ಳುತ್ತೆ. ಇಲ್ಲ ಅಂತಂದ್ರೆ ನಮ್ಮ ಸಮಾಜ ಈ ಪೀಳಿಗೆಯಿಂದ ನಾವು ತುಂಬಾನೇ ಅಧೋಗತಿಗೆ ಇಳಿತೀವಿ ಅಂತ ನನ್ನ ಭಾವನೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಒಳ್ಳೆ ಪಾಯಿಂಟ್ ಹೇಳಿದ್ದೆ, ಧನ್ಯವಾದ ಕರೆ ಮಾಡಿದ್ವಿ. ರಾಯ್ಕ ಸರ್, ಈಗ ಒಂದು ಇಂಥದ್ದೆಲ್ಲ ವಿಚಾರಗಳು ಬಂದಾಗ ಒಂದು ವಿಚಾರ ಬರುತ್ತೆ ಅಂತ ಹೇಳಿದರೆ, ಒಂದಿಷ್ಟು ಮಕ್ಕಳಿಗೆ 8, 9, 10 ಸ್ವಲ್ಪ ಲೈಂಗಿಕ ಶಿಕ್ಷಣ ಕೊಡಬೇಕು ಅಂತೇಳಿ ನಿಮ್ಗೆ ಅನಿಸ್ತಾ ಉಂಟಾ? ಅದು ಅಗತ್ಯ ಉಂಟು ಅಂತ ಹೇಳಿ ಈಗಾಗಲೇ ಪಠ್ಯಪುಸ್ತಕದಲ್ಲಿ ಅಳವಡಿಕೆ ಆಗ್ತಾ ಇದೆ. ಅಂದರೆ ಅವರಿಗೆ ಏನು ಇದು ಅಂದರೆ ಏನು ಅನ್ನೋದು ಒಂದು ನಾಲೆಜ್ ಬರಬೇಕು. ಅಂದರೆ ಮಕ್ಕಳನ್ನು ಸರಿದಾರಿಗೆ ತರುವಲ್ಲಿ ಅದರ ಪ್ರಮುಖ ಪಾತ್ರ ಇದೆ. ಇಲ್ಲದ್ರೆ ಅಜ್ಞಾನವೇ ಅವರಿಗೆ ಕುತೂಹಲಕ್ಕೆ ಮತ್ತು ಕೆಟ್ಟ ದಾರಿಗೆ ಹೋಗುವ ಹಾಗೆ ಇದಾಗ್ತದೆ. ಜ್ಞಾನ ಅನ್ನೋದು ಬೇಕು. ಟು ಪ್ರಿವೆಂಟ್ ಕ್ರೈಮ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಸೊ ಅದೇ ರೀತಿ ಅದಕ್ಕಾಗಿ ಸಪ್ರೇಟಾಗಿ ದೈಹಿಕ ಶಿಕ್ಷಣ, ಹಾಗೆ ತಾವೇ ಹೇಳಿದ ಹಾಗೆ ಸಿಲೆಬಸ್ಗಳನ್ನು ಅಳವಡಿಸಿಕೊಳ್ಳೋದು, ಅದರಲ್ಲಿ ನೈತಿಕ ಶಿಕ್ಷಣ. ಈಗ ಅವೇಕಂಡ್ ಸಿಟಿಜನ್ಶಿಪ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ACP ಅಂತೇಳಿ. ಅದರಲ್ಲಿ ಸ್ವಾಮಿ ವಿವೇಕಾನಂದರ ಬೋಧನೆಗಳು ಅದನ್ನೆಲ್ಲ ಒಂದೊಂದು ಕ್ಲಾಸ್ ವಾರದಲ್ಲಿ 1-2 ತರಗತಿಗಳ ಮಕ್ಕಳಿಗೆ ಮಾಡ್ತಾರೆ. ಸ್ಟಾರ್ಟ್ ಆಗಿದೆ. ಈಗ ನಮ್ಮಂಥ ನವೋದಯ ಶಾಲೆಗಳೆಲ್ಲ ಇದೆ, ಆ ಕೇಂದ್ರೀಯ ವಿದ್ಯಾಲಯ ಹಂತಗಳಲ್ಲಿದೆ. ಹಾಗೆ ಅದೇ ಥರ ಇನ್ನೂ ಹಲವಾರು ಮಕ್ಕಳನ್ನು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬೇಕು. ಅವರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಪರವಾಗಿ ಮಾಡಬೇಕು. ಇನ್ನೂ ಹಲವಾರು ಪ್ರೋಗ್ರಾಮ್ ಇದೆ. ಈಗ NCC ಆಗಿರ್ಬೋದು ಅಥವಾ NSS. ಇನ್ನು ಈಗ ಹೊಸದಾಗಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಪ್ರೋಗ್ರಾಮ್, SPC ಅನ್ನುವಂಥದ್ದು. ಅದು ಕೂಡ ಮಕ್ಕಳಲ್ಲಿ ಶಿಸ್ತು ಬರಲಿಕ್ಕೆ ಮತ್ತು ಇದು ತುಂಬ ಅಗತ್ಯ ಈಗ. ಯಾಕಂದರೆ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಲ್ಲ. ಕ್ರೈಮ್ ಜಾಸ್ತಿ ಆಗುವ ಅವರಿಗೆ ಯಾವ ಥರ ಕ್ರೈಮ್ ಅಂದರೆ ಏನು ಅನ್ನೋದೊಂದು ಒಂದು ಮೂಡ್ ತರಬೇಕು ಅವರ. ಡ್ರಗ್ಸ್ ಬಗ್ಗೆ ಪ್ರೇಮ ಮೇಡಮ್ ಹೇಳಿದಾಗೆ ಡ್ರಗ್ಸ್ ಅದರಿಂದ ಏನು ಯುವ ಸಮಾಜ ಏನಾಗ್ತದೆ, ಟ್ರಾಫಿಕ್ ರೂಲ್ಸ್ ಬಗ್ಗೆ, ಹಾಗೆ ಯಾವುದೇ ಒಂದು ಗುಂಡಾಗಿರಿ ಆಗಲಿ, ಒಂದು ಹೆಲ್ದಿ ಸೊಸೈಟಿ ಮುಂದೆ ಕ್ರಿಯೇಟ್ ಇನ್ ಫ್ಯೂಚರ್ ಇನ್ ಜನರೇಷನಲ್ಲಿ ನಾವು ತರಿಸಬೇಕಾದ್ರೆ ಇಂಥದನ್ನೆಲ್ಲ ಅಳವಡಿಸ್ಕೊಳ್ಳೋದು ಪ್ರಮುಖ ಪಾತ್ರ. ಮತ್ತೊಂದು ಕರೆ. ನಮಸ್ಕಾರ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರ, ಮಾತಾಡಿ, ಧ್ವನಿ ಕೇಳಿಸ್ತಾ ಸರ್. ನಾನು ಜಗದೀಶ್ ವಿಜಯದಿಂದ ಸರ್. ಹೇಳಿ ಜಗದೀಶ್ ಅವರೇ. ಅಂತ ಸರ್, ಇವಾಗ ಮಕ್ಕಳು ದಾರಿ ತಪ್ಪೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಪೋಷಕರೇ ಕಾರಣ ಆಗಿರ್ತಾರೆ ಸರ್. ಯಾಕಂತ ಹೇಳಿದ್ರೆ ಈಗ ಮಕ್ಕಳಿಗೆ ಸಣ್ಣದಿರುವಾಗ್ಲೇ ಅವರಿಗೆ ಒಂದು ಬುದ್ಧಿವಾದ ಹೇಳಿ ಈಗ ಮೊಬೈಲ್ ಎಲ್ಲ ಕೊಡ್ತಾ ಇದ್ದಾರೆ ಸರ್. ಅದು ತುಂಬಾ ತಪ್ಪು ಅವ್ರು ಮೊಬೈಲ್ ಕೊಡುವಂತದ್ದು. ಯಾಕಂತ ಹೇಳಿದ್ರೆ ಅವರು ಅದರಿಂದಲೇ ದಾರಿ ತಪ್ತಾ ಇದ್ದಾರೆ ಇವಾಗ. ನೋಡ್ರಿ, ನಾವೆಲ್ಲ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಮೊಬೈಲ್ ಇರ್ತಿರ್ಲಿಲ್ಲ ಸರ್ ಎಲ್ಲಿ. ಯಾಕಂತ ಹೇಳಿದ್ರೆ ಇವಾಗ ಸಣ್ಣ ಮಕ್ಳು ಇರ್ಬೇಕಾದ್ರಲ್ಲೇ ಮೊಬೈಲ್ ಎಲ್ಲ ಕೊಟ್ಟು ಇದ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅನ್ನುವಂತ ಒಂದು ಮಾತಿದೆ ನೋಡಿ. ಅದು ನಿಜವಾಗ್ಲೂ ಈಗ ಅದ್ ನೋಡಿದ್ರೆ ನಿಜ ಅನ್ಸುತ್ತೆ ಸರ್. ಅದು ಅವರಿಗೆ ಪೋಷಕರು ಅವರಿಗೆ ಸರಿಯಾದ ದಾರಿಯಲ್ಲಿ ಅವರನ್ನ ಮುನ್ನಡೆಸಬೇಕು, ಅವರಿಗೆ ಬುದ್ಧಿಮಾತು ಹೇಳಬೇಕು. ಹಾಗೆ ಸರ್. ಓಕೆ, ಸರಿ, ಧನ್ಯವಾದ ಕರೆ ಮಾಡೋದಕ್ಕೆ. ಜಯಪ್ರಕಾಶ್, ಹಾಗಾದ್ರೆ ಜಯಪ್ರಕಾಶ್ ಅವರೀಗ ಓವರ್ ನಾಲೆಜ್ ಕೂಡ ಈಗ ಒಂದು ಶಾಪ ಅಂತ ಅನಿಸ್ತಾ ಉಂಟು. ಈಗ ಕೆಲವರಿಗೆ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಎಲ್ಲ ಗೊತ್ತುಂಟು ಅಂತ ಹೇಳುವುದು, ಬಹುಶಃ ಎಲ್ಲವೂ ಗೊತ್ತಿದ್ದ ಕಾರಣನೇ ಆ ಮಗ ಅಥವಾ ಮಗಳು ದಾರಿ ತಪ್ಪಲಿಕ್ಕೆ ಒಂದು ಅವಕಾಶ ಸಿಕ್ಕಿದಾಗೆ ಅಂತೇಳಿ ಅನಿಸ್ತಾ ಉಂಟು. ಇಲ್ಲ ಸರ್, ನಾಲೆಡ್ಜ್ ಯಾವತ್ತೂ ಒಬ್ಬ ಮನುಷ್ಯನ ಅವ್ನ ಪರ್ಸ್ನಾಲಿಟಿನ ಸ್ಟ್ರಾಂಗ್ ಮಾಡುತ್ತೆ. ನಾಲೆಡ್ಜ್ ಯಾವತ್ತೂ ಡಿಸ್ಟ್ರಾಕ್ಷನ್ ಮಾಡಲ್ಲ. ಆದರೆ ನೋಡಿ, ಈಗೇನು ಇವತ್ತಿನ ಕಾರ್ಯಕ್ರಮ ಇದೆ, ಮಕ್ಕಳಲ್ಲಿ ಎಲ್ಲ ವೈಟ್ನರ್ ಇದೆ, ಅದಿದೆ, ಕಾಂಡಮ್ಸ್ ಇದೆ, ಏನು ಮಾತಾಡ್ತಿದ್ದೇವೆ ಅಂದರೆ ಇವರು ಪ್ರೈಮರಿ ಮಕ್ಕಳು ಸ್ಟೂಡೆಂಟಲ್ಲಿ ಏನಿದೆ ಅಂತ ಯಾಕೆ ಇಟ್ಕೊಂಡಿದ್ದಾರೆ ಅನ್ನೋದು ಅವ್ರನ್ನ ನಾವು ವಿ ಹ್ಯಾವ್ ಟು ಆಸ್ಕ್ ದೆಮ್. ಒಂದು ಸಪ್ರೇಟಾಗಿ ಕರ್ಕೊಂಡೋಗಿ ಏನಕ್ಕೆ ಇಟ್ಕೊಂಡಿದ್ದೀರಾ, ಯಾಕೆ ತರ್ತಾ ಇದ್ದೀರಾ ನೀವು, ಸರಿ ಇದನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಏನಾಗ್ತಿದೆ ಅಂದರೆ ಅವರ ಸೈಕಾಲಜಿನ ನಾವು ಸ್ಟಡಿ ಮಾಡಬೇಕು. ಏಕಾಏಕಿ ನೀನು ಸರಿ ಇಲ್ಲ ನೋಡಿ, ಇವ್ರ ಮೇಲೆ ಹೇಳ್ತಾರೆ ಪೇರೆಂಟ್ಸ್ ಇವ್ರು ಸರಿ ಇಲ್ಲ, ಟೀಚರ್ಸ್ ಇವ್ರು ಸರಿ ಇಲ್ಲ, ನಾವು ಬರೀ ಹೀಗೇನೇ ಮಾಡ್ಕೊಂಡು ಬರ್ತಾ ಇದ್ದೇವೆ. ಪಾಸ್ಟ್ ನಾನು ಓದಬೇಕಾದ್ರೆ ಮೊಬೈಲ್ ಇಲ್ಲ, ಮುಂದೆ ಓದಬೇಕಾದ್ರೆ ಅದಿಲ್ಲ, ಬೇಡ.
ಪ್ರೆಸೆಂಟ್ ಏನು ಇಶ್ಯೂ ಇದೆ ಅದನ್ನು ಸಾಲ್ವ್ ಮಾಡುವಂಥ ಕೆಲವು ಸರ್ ಹೇಳಿದರು ACP ಅಂತ ಒಂದು ಪ್ರೋಗ್ರಾಮ್ ಇದೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಪ್ರೋಗ್ರಾಮ್. ಈ ಥರ ಕಾರ್ಯಕ್ರಮ ಆದಾಗ 100ರಲ್ಲಿ 50 ಸ್ಟೂಡೆಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್ 100ರಲ್ಲಿ 50 ವಿದ್ಯಾರ್ಥಿಗಳಿಗೆ ಏನೋ ಒಂದು ಪರಿವರ್ತನೆ ಆಗ್ತಾ ಇದೆ ಅಂತ ಅನಿಸಿದರೆ ಈ ಥರ ಕಾರ್ಯಕ್ರಮ ಇನ್ಕ್ರೀಸ್ ಮಾಡಲಿ, ಶಾಲೆಗಳಲ್ಲಿ ಇನ್ಕ್ರೀಸ್ ಮಾಡಲಿ. ಈಗ ಒಂದ್ಸಲಿ ಕರಿಕ್ಯುಲಮ್ ಡಿಸೈನ್ ಮಾಡ್ತಾರೆ, 10 ವರ್ಷ 15 ವರ್ಷ ಆದ್ರೆ ಅದೇ ಬಿದ್ದಿರುತ್ತೆ. ಅಷ್ಟೊತ್ತಿಗೆ ಏನೇನೋ ಚೇಂಜಸ್ ಆಗಿರುತ್ತೆ, ಅದು ಅಲ್ಲೇ ಬಿದ್ದಿರುತ್ತೆ. ಪಠ್ಯಪುಸ್ತಕದ ಏನೂ ಇರಲ್ಲ. ಈಗ ಮಾರಲ್ ವ್ಯಾಲ್ಯೂಸ್ ಅನ್ನು ಇಟ್ಟಾಗ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಅಥವಾ ಸರ್ ಹೇಳಿದಾಗೆ ಅನುಭವದಿಂದ ಬರ್ತಕ್ಕಂಥ ಕೆಲವು ಜ್ಞಾನಗಳು ಇದೆಲ್ಲ ಏನಾಗುತ್ತೆ ಅಂದರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೇನೆ. ಒಂದು 4ನೇ ಕ್ಲಾಸ್ ವಿದ್ಯಾರ್ಥಿ ಒಂದು ಗುಂಪಲ್ಲಿ ಕುಡಿತಾ ಇದ್ದಾರೆ. ಕುಡಿಬೇಕಾದ್ರೆ ಕಮ್ಮಿ ಏನೋ ಆಯಿತು, ದುಡ್ಡು ಕೊಟ್ಟು ಬಾರಿಗೆ ಹೋಗಿ ಆ ಹುಡುಗನ ಕೈಲಿ ತರಿಸ್ತಾರೆ. ಫಸ್ಟ್ ಪಾಯಿಂಟ್ ತರ್ತಾನೆ ಹುಡುಗ, 4ನೇ ಕ್ಲಾಸ್ ವಿದ್ಯಾರ್ಥಿ ನಾ ಮಾತಾಡು. ತಂದ ನಂತರ ಅವನಿಗೆ ಇವರು 20 ರೂಪಾಯಿ 30 ರೂಪಾಯಿ ಕೊಡ್ತಾರೆ. ಅದು ಸಾಕು. ಆ ಒಂದು 4ನೇ ಕ್ಲಾಸಿಗೆ ಒಂದು 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಅಂದರೆ ಅದು ಸಮಥಿಂಗ್ ಏನೋ ಇದು ಒಂದು ಐಸ್ ಕ್ಯಾಂಡಿಗೆ ಆಗುತ್ತೋ ಅದಕ್ಕಾಗುತ್ತೋ ಏನೋ ಲೆಕ್ಕಾಚಾರ, ಅವ್ರ ಲೆಕ್ಕಾಚಾರ. ಆ ನಂತರ ಬಾಟ್ಲೆಲ್ಲ ಅವ್ರು ಇಟ್ಟ ನಂತರ ಇವರೆಲ್ಲ ಕುಡಿತಾರಲ್ಲ, ಇದರಲ್ಲಿ ಏನಿದೆ? ಕ್ಯೂರಿಯಾಸಿಟಿ. ನೋಡಿ, ಮೆಂಟಲಿ ಹೇಗೆ ಅಟ್ರಾಕ್ಟ್ ಆಗ್ತಾರೆ ಅಂದರೆ ಕ್ಯೂರಿಯಾಸಿಟಿಗೆ ಟೆಸ್ಟ್ ಮಾಡ್ತಾರೆ. ಇದಕ್ಕೆಲ್ಲ ನಾನು ದೊಡ್ಡವ್ರನ್ನೂ ಬ್ಲೇಮ್ ಮಾಡೋಕ್ಕಲ್ಲ, ಯಾರನ್ನೂ ಬ್ಲೇಮ್ ಮಾಡೋಕ್ಕಲ್ಲ. ದ ಥಿಂಗ್ ಈಸ್ ಏನಂದರೆ ಅವ್ರಿಗೆ ಒಳಗಡೆಯಿಂದ ಬರುತ್ತೆ, ಏನೆಲ್ಲ ಕುಡಿತಿದ್ರಲ್ಲ ಇದರಲ್ಲಿ ಏನಿದೆ? ಅಬ್ಸರ್ವೇಷನ್ ಇಂದ ಅವ್ರಿಗೆ ಒಳಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಆ ಬಗ್ಗೆ ಬರ್ತೇನೆ, ಕರೆ ಸ್ವೀಕರಿಸ್ತೀನಿ. ನಮಸ್ಕಾರ. ಹಲೋ ಹಲೋ, ನಮಸ್ತೆ. ಹೇಳಿ ಹೇಳಿ ಸಾಯಿನಾಥ್ ಅವರೇ, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ನಾಗೇಂದ್ರ, ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ ಶಿಕ್ಷಣ ವಿಷಯದಲ್ಲಿ. ಹೌದೌದು, ಹೇಳಿ. ಎಂತಂತ ಹೇಳಿದ್ರೆ, ಶಿಕ್ಷಣ ಎಲ್ಲ ಸರಿ, ಆದ್ರೆ ಎಂತ ಗೊತ್ತಿಲ್ಲ, ಈಗದು ಧರ್ಮದಲ್ಲಿ ಮತ್ತು ಇಲ್ಲದ್ರೆ ಈಗದು ಜಾತಿಯಲ್ಲಿ, ಇಲ್ಲದ್ರೆ ಈಗದು ವ್ಯವಸ್ಥೆಯಲ್ಲಿ ಯಾರನ್ನೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಶಿಕ್ಷಕರಿದ್ದಾರೆ, ಕಲಿಸುವವರಿದ್ದಾರೆ. ನಮ್ಗೆ ಕಲಿಸುವವರಿದ್ರು ನಾವು ಕಲಿಯಲಿಲ್ಲ. ವಿಷಯ ಅರ್ಥ ಆಯ್ತಾ? ಹೌದೌದು. ನಮ್ಗೆ ಕಲಿಸುವವರಿದ್ರು ನಾವು ಕಲಿಯುವುದಿಲ್ಲ. ಈಗ ಕಲಿಯದಿದ್ರೆ ಬಿಡುವುದಿಲ್ಲ ಶಾಲೆಗಳಲ್ಲಿ. ಅಲ್ಲ ವಿಷಯ ಈಗ ಕಲಿಬೇಕಂತಿಲ್ಲ, ಖಾಲಿ 1ರಿಂದ 10 ತನಕ ಧೈರ್ಯದಲ್ಲಿ ಹೋಗ್ಬೋದು ಅಂತ ಸಿಚುವೇಶನ್ ಉಂಟು. ಅದು ಬಿಟ್ಲಲ್ಲಿ ಎಂತದ್ದಾಗಿದೆ ಅಂತ ಹೇಳಿದ್ರೆ ಈಗ ಮೊಬೈಲ್. ಸರಿ ಸರಿ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಧನ್ಯವಾದ ಕರೆ ಮಾಡಿದ್ದಕ್ಕೆ ಸಾಯಿನಾಥ್ ಅವರೇ. ಎಸ್, ಈಗ ಶಿಕ್ಷಣ ಅಂತ ಹೇಳಿದ ಕೂಡಲೇ ನಾವು ಕೇವಲ ಮಾರ್ಕ್ಗಳು, ಅಂಕಗಳು, ಡಿಗ್ರಿಗಳು ಅದಕ್ಕೆ ಸೀಮಿತ ಆಗಿದ್ದೇವೆ ಅನ್ನುವಂಥದ್ದು ಒಪ್ಪಿಕೊಳ್ಳುವಂಥ ವಿಚಾರ ಅಲ್ಲ. ಅಂದರೆ ಆತ ಒಳ್ಳೆ ಸಂಸ್ಕಾರವಂತ ನಾಗರಿಕ ಅಂತ, ಅಥವಾ ಆ ಮಗುವಲ್ಲಿ ಒಳ್ಳೆ ಸಂಸ್ಕಾರ ಉಂಟು, ಸಂಧ್ಯಾ ವಂದನೆ ಮಾಡ್ತಾರೆ, ಪೋಷಕರಿಗೆ ಕೈಕಾಲು ಅಂದರೆ ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ, ತುಳಸಿ ಗಿಡ ಹಾಕ್ತಾರೆ, ಬೆಳಿಗ್ಗೆ ಬೇಗ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಅಂತ, ಅದು ಹೊಗಳಿಕೆ ಆಗೋದಿಲ್ಲ. ಬೆಳಿಗ್ಗೆ ಬೇಗ ಎದ್ದು ತುಂಬ ಹೊತ್ತು ಓದಿದ, ರಾತ್ರಿ ಕೂಡ ತುಂಬ ಹೊತ್ತು ಆನ್ಲೈನಲ್ಲಿ ಸ್ಟಡಿ ಮಾಡ್ತಾ ಇದ್ದ, ಅದೆಲ್ಲ ಬಹುಶಃ ಅಂದರೆ ನಾವು ಹೇಗೆ ಮಾನದಂಡಗಳು ಬದಲಾಗಿದೆ ಅಂತ ಅನಿಸ್ತಾ ಉಂಟ. ಇದು ನೀವು ಹೇಳಿದಿರಿ, ಮನೆಯಲ್ಲಿ ಯಾವ ರೀತಿಯಾಗಿ ಸಂಸ್ಕಾರಯುತವಾಗಿ ಇದ್ದಾನೆ ಅನ್ನುವಂಥದ್ದು. ಇದು ಆ ಹುಡುಗ ಅಥವಾ ಹುಡುಗಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದ್ದಾನೆ ಅನ್ನುವಂಥದ್ದಕ್ಕೆ ಒಂದು ಚಿಹ್ನೆಗಳು. ಈ ಚಿಹ್ನೆಗಳು ಒಬ್ರು ಹೇಳಿದ್ರು ಭಜನೆ ಮಾಡಬೇಕು, ಅಥವಾ ಇನ್ನು ಹೇಳಿದ್ರಿ ಜಪ ಮಾಡಬೇಕು, ಅಂಥದ್ದೆಲ್ಲ ಇರಬೇಕು ಅಂತ ಹೇಳಿ. ಇದೆಲ್ಲ ಚಿಹ್ನೆಗಳು. ಈ ಚಿಹ್ನೆಗಳು ಅವನು ಸಣ್ಣದ್ರಿಂದಲೇ ಅದರಲ್ಲಿ ಉತ್ಸುಕತನಾಗಿ ಅವನು ಬೆಳೆದುಕೊಂಡು ಬಂದ ಹಾಗೆ ಅದರಲ್ಲಿ ಬದಲಾವಣೆ ಆಗುತ್ತೆ. ಅದರಲ್ಲಿ ಎಲ್ಲೋ ಅವನು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾನೆ ಅನ್ನುವಂಥದ್ದು ಅದನ್ನು ನಾವು ಒಬ್ಸರ್ವ್ ಮಾಡಬೇಕು. ಅವನು ಒಬ್ಬ ಮಗ ಹಾಳಾಗ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಅದರ ಅರ್ಥ ಅಲ್ಲಿ ಅವನ ದೈನಂದಿನ ಚಟುವಟಿಕೆಗಳಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಅದನ್ನು ಒಬ್ಸರ್ವ್ ಮಾಡಿಕೊಂಡು ಕೂಡ ಎಲ್ಲೋ ಮಗನ ಜೀವನದಲ್ಲೋ ಮಗಳ ಜೀವನದಲ್ಲೋ ಎಲ್ಲೋ ದಾರಿ ತಪ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ಒಂದ್ಸತಿ ನಾವು ಅಂದ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನಾನು ಆಗೊಂದು ಹೇಳಿದೆ, ಕೇವಲ ಪೋಷಕರು ಅಥವಾ ಶಿಕ್ಷಕರು ಅಲ್ಲಿ ಕಡೆ ನಿಲ್ಲಿಲ್ಲ. ಇಲ್ಲಿ ನಾನು ಒಬ್ಸರ್ವ್ ಮಾಡಿದ ಹಾಗೆ ಒಂದು ಕೇಸ್ನಲ್ಲಿ ಏನಾಯ್ತು ಅಂತ ಹೇಳಿದರೆ, ಮಂಗಳೂರಿನಲ್ಲಿ ಅಥವಾ ಇಲ್ಲಿ ಪ್ರದೇಶದಲ್ಲಿ ಇರತಕ್ಕಂಥ ಕೆಲವು ಸಮಾಜ ಘಾತಕ ಶಕ್ತಿಗಳಿಂದ ನಡೀತಕ್ಕಂಥ ಗ್ಯಾಂಗ್ಗಳು, ಇವರು ಒಂದಷ್ಟು ಈ ಹುಡುಗರನ್ನು ಒಂದಷ್ಟು ಹಣ ಕೊಟ್ಟು ಒಂದು ಕಡೆ ಆಟ ಆಡುವಂಥದ್ದು, ಇಂಥದಕ್ಕೆಲ್ಲ ಅವ್ರಿಗೆ ಹಣ ಕೊಟ್ಟು ಮನೆಯಿಂದ ಅವ್ರಿಗೆ ಹಣ ಸಿಗೋದಿಲ್ಲವಲ್ಲ, ಅದಕ್ಕೋಸ್ಕರ ಈ ಹುಡುಗರ ಗ್ಯಾಂಗಿಗೆ ಒಂದಷ್ಟು ಹಣ ಕೊಟ್ಟು ಅವರು ಪೋಷಿಸ್ತಾ ಇರ್ತಾರೆ. ಇದು ಮಕ್ಕಳಿಗೂ ಮನೆಯವರಿಗೂ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಟೂರ್ನಮೆಂಟ್ಗೆ ಹೋಗಿದ್ದಾನೆ ಅಥವಾ ಇದಕ್ಕೆ, ಆದರೆ ದುಂದು ವೆಚ್ಚದಿಂದ ಅವನು ಅದನ್ನೆಲ್ಲ ಮಾಡ್ತಿದ್ದ. ಆ ದುಂದು ವೆಚ್ಚ ಕೊಡುವರು ಯಾರು ಅಂತ ಹೇಳಿದ್ರೆ ಈ ಸಮಾಜಗತ ಕೆಲವು ಸಂಘಟನೆಗಳು. ಆ ಸಂಘಟನೆ ಅವ್ರಿಗೆ ಹುಡುಗರು ಬೇಕು.
ಈ ರೀತಿಯಾಗಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವೊಂದು ಸತಿ ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮತ್ತೆ ಅವರ ತಂದೆ ಬಂದಲ್ಲಿ ಕೇಳಿದಾಗ, ಓ ಇದು ಸಮಾಜದಲ್ಲಿ ಒಂದು ಕೆಟ್ಟದಾಗಿರ್ತಕ್ಕಂಥ ಒಂದು ಸಂಘಟನೆ ಅದರ ಪ್ರಬಲವಾಗಿ ಅವರಿಗೆ ಹಣ ಕೊಡ್ತಾ ಇದೆ, ಅದರ ಮುಖಾಂತರ ಗೊತ್ತಾಯಿತು. ಪೋಷಕರಿಗೆ ಹಣ ಕೊಟ್ಟು ಇದನ್ನೆಲ್ಲ ಆರ್ಗನೈಸ್ ಮಾಡ್ತಾ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಎಷ್ಟು ಪ್ರಭಾವಗಳಿರ್ತಾರೆ ಅಂತ ಹೇಳಿದರೆ, ಆ ಹುಡುಗ ತನ್ನ ತಂದೆ ವೆಹಿಕಲ್ ಹಿಡಿದು ಪೊಲೀಸರ ಕೈಗೆ ಸಿಕ್ಕಾಕೊಂಡ. ಈಗ ಹೇಳಿದ್ರು ಪೊಲೀಸರು ಜಾಗೃತಿ ಆಗಿರಬೇಕು ಅಂತ. ನೋಡಿ, ಪೊಲೀಸರ ಜಾಗೃತಿ ಎಷ್ಟಿರ್ಬೇಕು. ತಂದೆ ಏನು ಮಾಡಿದ್ರು, ನಂಗೆ ಕಾಲ್ ಮಾಡಿದ್ರು, ಹೀಗೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದೇನೆ, ಯಾರಿಗಾದ್ರೂ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬಿಡಿ. ನಾನು ಹೇಳಿದೆ, ಇದು ಒಳ್ಳೆ ಅವಕಾಶ, ನೀವು ಮೊಟ್ಟ ಮೊದಲು ನಿನ್ನ ವೆಹಿಕಲ್ ತಗೊಂಡು ಹೋದದ್ದು ಇಲ್ಲ, ನಾನು ಪರ್ಮಿಷನ್ ಇರಲಿಲ್ಲ, ತಗೊಂಡು ಹೋದದೇ ತಪ್ಪು. ಒಂದು ಕೆಲಸ ಮಾಡು, ಅವ್ರಿಗೆ ಎಷ್ಟು ದಂಡ ಇರುತ್ತೆ ನೋಡಿ, ಅಷ್ಟು ದಂಡವನ್ನು ತೆತ್ತು ನಿನ್ಬ, ಅವ್ರ ಎದುರಿಗೆ ಅವನಿಗೆ ಪಾಠವಾಗುತ್ತೆ ಅಂತ. ಆದರೆ ಏನಾಯ್ತು ಅಂತ ಹೇಳಿದ್ರೆ, ಆ ಹುಡುಗ ಯಾವನೋ ಒಬ್ಬ ಮುಖಂಡನಿಗೆ ಫೋನ್ ಮಾಡ್ತಾನೆ, ಪೊಲೀಸರ ಕೈ ಕೊಡ್ತಾನೆ, ಬಿಟ್ಬಿಡ್ತಾರೆ. ಈಗ ಅವನಿಗೆ ರೋಲ್ ಮಾಡಲ್ ಯಾರಾದ? ಅವನ ಅಪ್ಪ ಆಗಿರ್ಲಿಲ್ಲ, ಅಥವಾ ಅವನ ಅಪ್ಪನ ಅಡ್ವೈಸ್ ಕೊಟ್ಟಂತ ಸ್ನೇಹಿತನೂ ಅಲ್ಲ, ಅವನು ರೋಲ್ ಮಾಡಾಗ್ತಾನೆ. ಯಾಕಂತೇಳಿ ನನ್ನೊಂದು ಸಂಘರ್ಷದಲ್ಲಿ ಇದ್ದವನನ್ನು ಈ ಗ್ಯಾಂಗಿನವರು ಬಂದು ಒಂದೇ ಫೋನ್ ಕಾಲಲ್ಲಿ ಬಿಡಿಸಿದ್ರು ಅನ್ನುವಂಥದ್ದು. ನಾನು ಆ ಪೊಲೀಸರಿಗೆ ಹೋಗಿ ತುಂಬ ದಬ್ಬಾಯಿಸಿದೆ. ಈಗ ನಾಳೆ ಅವನು ಸಮಾಜಘಾತಕ ಶಕ್ತಿ ಆಗಲಿಕ್ಕೆ ಕಾರಣ ಏನಾದ್ರೆ ನೀವು ಅಂತ. ಹೀಗೆ ಪ್ರತಿಯೊಬ್ಬರದ್ದು ಮಕ್ಕಳು ಜೀವನ ಅಂತ ಬಂದಾಗ ಪ್ರತಿಯೊಬ್ಬರದ್ದು ಅದರ ಜವಾಬ್ದಾರಿ ಇರುತ್ತೆ. ಪೋಷಕರು ಸಹ, ಹೊರಗಿನ ಸಮಾಜ ಸಹ. ಎಸ್, ಒಂದು ಕರೆ ಸ್ವೀಕರಿಸಿ. ನಮಸ್ಕಾರ. ನಮಸ್ತೆ ಸರ್. 4 ಮಂದಿಗೂ ಪನ್ಲೆ ದಾದಿ ಗೊತ್ತನೆ ತುಳುವಲ್ಲಿ ಮಾತಾಡ್ಬೋದು. ಮಾತಾಡಿ ಪನ್ಲೆಕ್ಕ ಪನ್ಲೆ ದಾದಿ ಗೊತ್ತನೆ ಯಾನ್ ಪಂಪು ನೆಂಚಿನ ಗೊತ್ತನೆ ಇತ್ತೆತ್ತು ತುಂಬೂರ್ ತಿಂಚಿಲ ವಾವ ಕಾಡು ಗುಡ್ಡೇಡು ಎಂಚಿನ ಒಂದೆಟ್ಟಲ ಶಾಲೆಗೆ ಹೋತ ಹಣ ಇತ್ತೆದ ಲೆಕ್ಕದಲ್ಲ ಅದಿತ್ತೆಜಿ ಒಂಜಿ ಜೋಕುಲು 7ನೇ ಕ್ಲಾಸ್ ಆನಾಗ 4 ಸರ್ತಿ ಫೈಲಾದ ಕುಲ್ದಿನಲ್ಲ ಇತ್ತನು ಒಂಜೇ ಕ್ಲಾಸ್ ಅದು ಇತ್ತೆಂಚಿನ ಗೊತ್ತನೆ ಈ ಮಾಸ್ಟರ್ ನಾಕಲ್ಲ ಜೋಕ್ಲೇನ್ ಬೇತೆ ವರ್ತಾನೆ ತೂಪಿನಂಚಿನ ಕಾಲ ಬೈದನು. ನಮ್ಮ ಕೇಳುವ ಮಾಸ್ಟರ್ ನಾಕಲೇ ಜೋಕ್ಲೆ ನಿತ್ತೆ ಒಕ್ಕ ಎಂಚಿನ ಗೊತ್ತನೆ ಇತ್ತೆ ಎಂಚಿನ ಆತನು ಗೊತ್ತನೆ ಒಂಜೇ ಬಾಲೆ ಆತನು ಇಲ್ಲಾಡ ಏರ್ಲ ಅಜ್ಜಿ ಆಡು ಮಾಮಿ ತಮ್ಮಲೆ ಏರ್ಲ ಜೋಕ್ಲೆಗ್ದಲ್ಲ ಪನ್ಪುನಂಜಿನ ಇಜ್ಜಿ ಭಜನೆ ಮಲ್ತದ್ದು ದೇವೇರ್ನಂದದ್ದು ನಮ್ಮ ಮಾನ ಮರ್ಯಾದಿನ ಒರ್ಪುನ ಉಂಡದಿ ಅವು ಎಂಚಲ ಒರ್ಪು ಜೋಕುಲು ಅಣ್ಣ ಇತ್ತೆ ಎಂಚಿನ ಆತನು ಗೊತ್ತನೆ ಜೋಕ್ಲೆಗ್ ಬುದ್ಧಿ ಮಲ್ಪಿನಂಜಿನ ಪರಿಸ್ಥಿತಿ ಇಲ್ಲಡಿಜ್ಜಿ ಅಪ್ಪೆ ಕಾಣೆಲಕ್ಕೊಂದು ಬೇಲೆಗೆ ಕೊಂಡು ಅಮ್ಮೆ ಕೊಂಡು ನೆಕ್ಲೇನ ಕಾಣೆಗೊಂದು ಗೂಡುಡ್ಗೊಂದು ಪಿಳ್ಳ ಎಲ್ಲಕ ರಿಕ್ಷಾನ ಕಾರ ಟೆಂಪನ ಬಸ್ ನೆಕ್ಲೇನು ಐಪೈ ಮಲ್ತದ ಕಡಪುಂಡು ಐಕ್ಲೆಗ್ ಬಂಗ ಎಂಚಿನ ಅಂದ ಗೊತ್ತು ಜಿದ್ದದ ಜೋಕ್ಲೆಗೆ ಪಂಡ ಅಪ್ಪ ಪಂಡಿಲೆಕ್ಕ ಒಂಜಿ ಬಾಲೆತ್ತೆ ಬಾಲ ಸಾಯ್ಪೆ ಅನ್ಕೊಂಡು ಪಂಡ ಮೊಬೈಲ್ ತೋಜಿನ ಉಂಪುಚ ಜೋಕ್ಲೆತ್ತೆ ತುಂಬಿ ಎಂಚತ್ತನ ಒಂಜಿ ಬಾಲೆ ಉನ್ನೋಡು ನಾನು ಒಂಜಿ ಅಪ್ಪೆಮ್ಮೆ ಶಾಲೆಗೆ ಹೋಡಂಡ 10 ಬೆದ್ದು ದಿನ ಕುಲ್ಲೊಲ್ಲೇರು 14 ಬೆದ್ದು ದಿನ ಕುಲ್ಲೊಲ್ಲೇರು ಅಪ್ಪೆಮ್ಮೆ ಒಟ್ಟಿಗೆ ಜೋಕುಲ್ ಅಪ್ಪೆಮ್ಮೆ ಎಲ್ಲ ಜತ್ತಿತ್ತೇರು ಇತ್ತೆದ ಜೋಕುಲ್ ಲೆಕ್ಕ ಅವು ಗೊತ್ತಿತ್ತಜಿ ಇನಿ ಒಂಜಿ ಈತಿಯಲ್ಲೇ ರೂಮುಡು 10 14 ಜೋಕುಲ್ ಡಪ್ಪ ಅಪ್ಪೆಮ್ಮೆ ಎಲ್ಲ ಜೋಕುಲ್ಲ ಒಟ್ಟಿಗೆ ಜಪ್ಪುನು ಅಂಡ ಇತ್ತೆದ ಜೋಕುಲ್ನಲ್ಲಕ ದುಂಬುದ ಗೊತ್ತಿತ್ತಜ್ಜಿ ಜೋಕ್ಲೆಗೆ ದಾದ ಮಲ್ಪೇರ್ ಬಂಡ ಇತ್ತೆ ಪೇತದ ಬಂದಾನೆ ಜೋಕ್ಲೆಗೆ ಗೊತ್ತುಂಡು ಒಲ್ದು ವೈದ್ಯ ಎಂದು ಒಕ್ಕ ಅಪ್ಪೆಮ್ಮನೆಲ್ಲ ತಕ್ಕೊಂಡು ಎಂಚಿನ ಗೊತ್ತನೆ ಅಂಪನ್ಪೆ ಭಜನೆ ಮಲ್ತದೆ ಸಂಸ್ಕಾರ ಬರ್ಪಿನಿ ಕೈ ಮುಗಿದೆ ಸಂಸ್ಕಾರ ಬರ್ಪಿನಿ ಎಂದು ಅನ್ಪನತ್ತು ಎಂಕುಲು ಎಂಚಿನ ಗೊತ್ತುಂಡೆ ಎಂಕುಲ ಜೋಕ್ಲೆನಿ ಎಂಚ ಬೆಡಪವತಲೆ ಐಟ್ ಉಪ್ಪುನು ನುಪ್ಪು ಕೊರ್ನಾಗ ನುಪ್ಪೆ ಕೊರಡತ್ತೆ ಬ್ಯಾಗಿ ತಿಂದಂಡಾಪುಂಡೆ ಅಂಚ ಇತ್ತೆ ಯಾನ್ ಪನ್ಪುನೆಂಚಿನ ಗೊತ್ತಂಡೆ ದಕ್ಕದಿನ ಏರ್ ಗೊತ್ತಂಡೆ ಇಂದೋರ್ ನನ್ನ ಕನಾಯರ ಬಾರಿ ಬಂಗಂಡು ನನ್ನದ ಜೋಕುಲು ಉಂಡದೆ ಒಂಜಿ ಜೋಕುಲು ಅಪ್ಪೆಮ್ಮೆ ಪೋಡುವೇರು ಸೈಪೇಂದು ಸೈಪೇರ್ ಬಂದು ಪೋಡುವೇರು ಪಂಡ ಒಂಜಿ ಬೆದ್ದು ದುಂತವೇರತ್ತೆ ಜೋಕುಲು ಕಾಟು ಮುಜಿ ಪೋಡ್ತಿತ್ತೆ ದಕ್ಲೆಗ್ ಅಪ್ಪಗ ಐಪುತ್ತಲೆ ಇಲ್ಲಾಡ ಅಪ್ಪೆಮ್ಮೆ ಇಜ್ಜೇರು ಐಕ್ಲೆಗುತ್ತಲೆ ಅಜ್ಜಿ ಅಜ್ಜನ ಮಾಮಿ ತಮ್ಮಲೆನ ನಡುಟ್ಟು ಬೇತನ ಆ ಜೋಕುಲೆಗ್ಲ ಬುದ್ಧಿ ಬರ್ತುಂಡು ಉಂದುಂಡತೆ ಎಂದು ಹಾಳಾದ ಪೋತುಂಡು ನನ್ನ ಬಾರಿ ಬಂಗಂಡು ಕನಾಯರೆ ಎಸ್ ಓಕೆ ಸೊಲ್ಮೇಲಕ್ಕ ಎಡ್ಡೆ ವಿಷಯ ಪಂಡೆ ರಾಯಕ ಸರಿಗೆ ವಿಚಾರ ಇರೋದು ಮನೆಯಲ್ಲಿ ಪೋಷಕರು ನಾವು ಫೀಸ್ ಕಟ್ತೇವೆ ಒಳ್ಳೆ ಶಾಲೆಗೆ ಕಳಿಸ್ತೇವೆ ಅವರ ಜವಾಬ್ದಾರಿ ಅವರ ಒಳ್ಳೆ ಕಲಿಸಬೇಕು ಅಂತೇಳಿ ಹೇಳ್ತಾರೆ. ನಿಮಗೆ ಇರುವಂಥ ಅಸೈನ್ಮೆಂಟ್ಗಳು ಸರಿ ಮಾರ್ಕ್ಸು ಅದು ಇದು ನೀವು ಒಂದು ಹಂತಕ್ಕೆ ಮಗುವನ್ನು ನೋಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾದರೆ ಮಗು ಆ ಕಡೆನೂ ಅಲ್ಲಿ ಈ ಕಡೆನೂ ನಾವೇ ಸಮಾಜವೇ ಆ ಮಗುವಿನ ಮೇಲೆ ಅನ್ಯಾಯ ಮಾಡ್ತಾ ಉಂಟಂತ ಅಂದ್ಕೊಳ್ಬೇಕಾಗುತ್ತೆ. ಒಂದು ಲೆಕ್ಕದಲ್ಲಿ ಅದೇ ಪಾಲಕರು ಬರೀ ನಾವು ಫೀಸ್ ಕಟ್ಟಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿಯಿತು ಅನ್ನುವ ಲೆಕ್ಕದಲ್ಲಿ ಇದ್ದರೂ ಕೂಡ ಅದು ಸರಿಯಾಗುವುದಿಲ್ಲ. ಮಕ್ಕಳು ಏನು ಮಾಡ್ತಾ ಇದ್ದಾರೆ,
ಈಗ ಮೊಬೈಲ್ ತೊಗೊಂಡೋಗಿ ಏನು ಮಾಡ್ತಿದ್ದಾರೆ, ರೂಮ್ ಒಳಗೆ ಕೂತ್ಕೊಂಡು ಏನು ಮಾಡ್ತಿದ್ದಾರೆ, ಬಾಗಿಲು ಮುಚ್ಕೊಂಡು ಏನಾಗ್ತದೆ ಅನ್ನೋ ಪ್ರತಿಯೊಂದು ಒಂದು ಲೆಕ್ಕ ತಗೊಂಡ್ರೆ ಆವಾಗ ಅಲ್ಲಿ ಏನಾದರೂ ಇಂಥ ಘಟನೆ ಆಗೋದನ್ನು ತಪ್ಪಿಸ್ಬೋದು ಅಂತ ಅನಿಸ್ತದೆ. ಹಾಗೆ ಶಿಕ್ಷಕರು ಕೂಡ ಈಗ ಡಿಸ್ಕಸ್ ಮಾಡಿದ ಹಾಗೆ ಕರೆಕ್ಷನಲ್ಲಿ ಬ್ಯುಸಿ ಇರ್ತಾರೆ. ಅವ್ರದ್ದು ಎಲ್ಲ ಡೈರಿ ಅದು ಮಾಡೋದು, ಟೈಮ್ ಟೇಬಲ್ ಇದು ಮಾಡೋದು ಎಲ್ಲದ್ರಲ್ಲಿ ಇರ್ತಾರೆ. ಹೌದು, ಅದಕ್ಕಾಗಿ ಸರ್ ಜಯಪ್ರಕಾಶ್ ಸರ್ ಈಗ ಹೇಳಿದ್ರು ಕೌನ್ಸಿಲರ್ ಅಗತ್ಯ ಇದೆ ಪ್ರತಿ ಶಾಲೆಯಲ್ಲಿ. ಕಂಪಲ್ಸರಿ ಕೌನ್ಸಿಲಿಂಗ್ ಈಸ್ ರಿಕ್ವೈರ್ಡ್. ಅಂದರೆ ಅವರು ಪ್ರತಿಯೊಬ್ಬರ ಮಕ್ಕಳ ಒಂದು ಬಯೋಡಾಟಾ ಇಟ್ಕೊಂಡಿರ್ತಾರೆ. ಇಂಥದ್ದೇನು ಘಟನೆ ಆದಾಗ ಇಂಥ ಕೇಸ್ ಸ್ಟಡಿ ಅವರು ಸ್ಟಡಿ ಮಾಡಿ ಏನು ನಿಜವಾಗಿ ಏನು ನಡೀತಾ ಇದೆ, ಏನು ಪ್ರಾಬ್ಲಮ್, ಮಗುವಿನಲ್ಲಿ ಏನು ಪ್ರಾಬ್ಲಮ್, ಏನು ಕಾರಣ ಇದೆ, ಇದು ಈ ಒಂದು ಘಟನೆ ಆಗಲಿಕ್ಕೆ, ಏನಾದರೂ ಇಂಡಿಸಿಪ್ಲಿನ್ ಆಗಲಿಕ್ಕೆ ಅಂಥದ್ದೆಲ್ಲ ಲೆಕ್ಕ ಇಟ್ಕೊಳ್ತಾರೆ. ಅದಕ್ಕೆ ಅವರು ಪೇರೆಂಟ್ಸನ್ನು ಕರೆಸಿ, ಶಿಕ್ಷಕರು ಪೇರೆಂಟ್ಸು ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಅದನ್ನು ಸರಿದಾರಿಗೆ ತರುವಲ್ಲಿ ಮಾಡ್ಬೋದು. ಹಾಗೆ ಯಾರೋ ಒಬ್ಬರು ತಮ್ಮ ಜವಾಬ್ದಾರಿಯನ್ನು ಇಲ್ಲಿ ನುಣುಚಿಕೊಳ್ಬಾರ್ದು. ಇದು ನಮ್ಮದೇನಿಲ್ಲ ಅಂತ ಅವರು ಇವರ ತಲೆ ಮೇಲೆ ಹಾಕೋದು, ಇವರೇ ಅವ್ರ ತಲೆ ಮೇಲೆ ಹಾಕೋದು. ನಾನು ಈಗ ಮೊದಲೇ ಹೇಳಿದಾಗ ಒಂದು ಕಂಬೈನ್ಡ್ ಟೀಮ್ ವರ್ಕ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಇನ್ ದಿಸ್ ಟೈಮ್ ಪೀರಿಯಡ್. ಎಸ್, ಜಯಪ್ರಕಾಶ್ ಅವರಿಗೆ ಪ್ರಶ್ನೆ ಇರೋದು, ತುಂಬ ಸ್ಟ್ರಿಕ್ಟಾಗಿ ಪೇರೆಂಟ್ಸ್ ಇದ್ದ ಮಕ್ಕಳೇನು ಹಾಳಾಗಲಿಲ್ಲ ಅಂತಲ್ಲ. ಯಾವುದೋ ಒಂದು ಟೈಮ್ ಸಿಕ್ಕಿದಾಗ ಅವರಿಗೆ ಸ್ವತಂತ್ರವಾಗಿ ಹಾರಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅವರ ರಪಕ್ಕ ಅಂದರೆ ಏನೇನು ಸಿಗಲಿಲ್ಲ ಇಷ್ಟು ಟೈಮಲ್ಲಿ, ಅದು ಹಾಳಾಗಿದ್ದು ಕೂಡ ಉಂಟು. ಹಾಗಾದರೆ ತುಂಬ ಲೂಸಾಗಿ ಬಿಟ್ಟಂಥ ಪೇರೆಂಟ್ಸ್ಗಳ ಮಕ್ಕಳೆಲ್ಲ ಹಾಳಾಗಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಏನು ಹಾಗಾದರೆ ನಿಮ್ಮ ಪ್ರಕಾರ ಕ್ರೈಟೀರಿಯಾ? ಸರ್, ಇಲ್ಲಿ ಏನಂದರೆ ಅವ್ರು ಮೇಡಮ್ ಹೇಳಿದ್ರು ಒಂದು ಪ್ರತಿಷ್ಠಿತ ಶಾಲೆಯ ಹಿಂದ್ಗಡೆ ಅಷ್ಟು ಡ್ರಗ್ಸ್ ಸಿಕ್ತಿತ್ತು ಅಂತ. ಅಲ್ಲಿಗೆ ಅರ್ಥ ಪ್ರತಿಷ್ಠಿತ ಅಂದರೆ ಪಾಶ್ ಇರೋರ ಮಕ್ಕಳೇ ಬರೋದಲ್ಲ, ಎಕನಾಮಿಕಲ್ ಲೋ ಇರೋರು ಯಾರೂ ಬರೋಕ್ಕೆ ಹೋಗಲ್ಲ. ಕರೆಕ್ಟ್. ಅಂದರೆ ದುಡ್ಡು ಹೆವಿ ಇರೋರು ಅದೇ ಸಮಸ್ಯೆ, ದುಡ್ಡು ಇಲ್ದಿರೋರ್ದು ಅದೇ ಸಮಸ್ಯೆ. ಅಂದರೆ ಇಲ್ಲಿ ಪಾಯಿಂಟ್ ಏನಂದರೆ ಬಿಹೇವಿಯರ್ ಎರಡೂ ಕಡೆ ಸೇಮ್ ಇದೆ. ಆ ಪಾಶ್ ಇರೋ ಜಾಗದಲ್ಲೂ ಅದೇ ಬಿಹೇವಿಯರ್, ದುಡ್ಡು ಇಲ್ದಿರೋ ಜಾಗದಲ್ಲೂ ಇದೇ ಬಿಹೇವಿಯರ್, ಎರಡು ಕಡೆ ಇದೆ. ಅಂದರೆ ಇಲ್ಲಿ ಮೇನ್ ಆಗಿ ಏನಂದರೆ ಈ ಪಾಯಿಂಟ್ ಇರೋದು ಅವರು ಏನಕ್ಕೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಅವ್ರು ಹೇಳಿದ್ರು ಏನೋ ಶೋಕಿ ಅಂದ್ಕೊಂಡಿದ್ದಾರೋ, ಇಲ್ಲ ಅವ್ರು ಏನೋ ದೊಡ್ಡ ನಾನೊಬ್ಬ ಅಥವಾ ನಾನೊಬ್ಳು ಈ ಥರ ಅಂದ್ಕೊಂಡಿದ್ದಾರೋ, ಆ ಒಂದು ಭ್ರಮೇಲಿದಾರ, ಇಲ್ಲ ಅವರು ಒಳಗಡೆ ಏನೋ ಒಂದಿರುತ್ತೆ, ನಾನು ಅದು ತಗೊಂಡ್ರೆ ನನ್ನ ಅವ್ರ ಫ್ರೆಂಡ್ಶಿಪ್ ಮಾಡೋದು, ನಾನು ಅದು ತಗೊಂಡಿಲ್ಲ ಅಂದರೆ ನನ್ನ ದೂರ ಇಡ್ತಾರೆ ಅಂತ. ಇದೊಂದು ಅಂದರೆ ಪಿಯರ್ ಪ್ರೆಷರ್, ಇದಕ್ಕೂ ಅಡಿಕ್ಟ್ ಆಗ್ತಾರೆ. ಈಗ ಇನ್ನೊಂದು ಈ ಮಕ್ಕಳಲ್ಲಿ ನಾನೊಂದು ನೋಡಿದಾಗೆ ಒಂದು ಕೇಸ್ ಹೇಳ್ತೇನೆ ನಾನು. ಆ ಕೇಸ್ ಇಷ್ಟೇ ಇದ್ದದ್ದು. ನಾನು ಕೇಳಿದೆ ಆ ಸ್ಟೂಡೆಂಟನ್ನು, 6ನೇ ಕ್ಲಾಸ್ 5ನೇ ಕ್ಲಾಸ್ ವಿದ್ಯಾರ್ಥಿ, ಏನಂತ ಹೀಗೆ ಕೇಳಿದೆ ನಾನು, ಏನೇನಕ್ಕೆ ಯಾಕೆ ನೀನು ಅಂತ. ಇಲ್ಲ, ಅಪ್ಪ ಡೈಲಿ ಸ್ಮೋಕ್ ಮಾಡ್ತಾರೆ, ಅದಕ್ಕೆ 2 ಸಿಗರೇಟ್ ಕತ್ಕೊಂಡು ಬಂದಿದ್ದೆ. ಸೊ ಕತ್ಕೊಂಡು ಬಂದ ನಂತರ ನಾನು ಅದನ್ನೇ ಹಿತ್ತಲಲ್ಲೇ ಎಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಅದಂದರೆ ನಾನು ಮಾಡ್ತಾ ಇದ್ದೆ. ಸೊ ಮಾಡ್ತಾ ಏನಾಯ್ತು ಅಂದರೆ ನಂಗೆ ಒಂಥರ ರಿಲೀಫ್ ಸಿಗ್ತಾ ಹೋಯಿತು. ಸೊ ಅದಕ್ಕೆ ನಾನು ಕದಿಲಿಕ್ಕೆ ಸ್ಟಾರ್ಟ್ ಮಾಡಿ, ಎಂಥ ದುಡ್ಡಲ್ಲ, ಸಿಗರೇಟ್ ಪ್ಯಾಕೆಟಲ್ಲಿ ಎಷ್ಟು ಹೋಗ್ತಂತ ತಂದೆಗೆ ಅಷ್ಟು ಗೊತ್ತಾಗ್ತಿಲ್ಲ ಆಯಿತು. ಸೊ ಇಲ್ಲಿ ಅದಕ್ಕೆ ಸರಿ ಹೇಳಿದಾಗೆ ಇವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಬರೀ ಅವ್ರ ಸರಿ ಎಲ್ಲರೂ ನಾವು ಸೇರಿದಾಗ್ಲೇ, ಇದು ಟೀಮ್ ವರ್ಕ್ ಆದಾಗ್ಲೇ ಇದಕ್ಕೊಂದು ಸೊಲ್ಯೂಷನ್. ಎಸ್, ಮತ್ತೊಂದು ಕರೆ. ನಮಸ್ಕಾರ. ಹಲೋ, ನಮಸ್ತೆ, ಮಾತಾಡಿ, ಧ್ವನಿ ಕೇಳಿಸ್ತಾ. పుల్లిలో ఉంటే పుల్లు అన్నాను అలా దుమ్ముగా అజ్ఞానక పరపదే వల్ల బంగావత తెలుగు మగ అట్లా పరందిస్తారు దుమ్ము దుమ్ము బంగావత ఆడే సంతులాచల్ల ಸುತ್ತದಾಚಲ್ಲ ನಾನು ರೋಡ್ ಸೈಡ್ ಕಾರ್ ఉంటుంది ತಿಂತೀವಿ ಚಿಕ್ಕ ಸಾರಿಲಿ ಆಯ್ತಲ್ಲ ಬಾಕಿ ನೈನ್ ಕೂಡ ಕಲ್ಸಲಾಚಲ್ಲ ಕಾಸ್ತಾಕಿಲ್ಲ ತಪ್ಪು ಚಿಕ್ಕ ರೋಡ್ ಸೈಡ್ ದಂಗ ఉంటుంది పవన్ల కార్ ఉంటుంది ఈ కాస్త దాకా ఉండదు కాస్త వర్కులు ఎనిమిది దొరుకుతుంది ఈత మన దిగులు ఈత మన చెప్పేది రోడ్ సైడ్ కార్ పోటీ పెడతారు పోటీ కొట్టారు ఈతలో జావని ఈతలో టికెట్ ఓకే సరే కుదరదు అయిపోయి కాలం కొంచెం వ్యవస్థ ఉండదు ఆల్మోస్ట్ వ్యవస్థనే ఇచ్చిన ಕಲ್ಪನೆಗೆ ಆಲ್ಮಂದಿ ಓಕೆ ಸರ್ ಸೊಲ್ಮೇಲೆ ಸರ್. ಎಸ್, ಈಗ ಅರುಣ್ ಅವರೇ, ಶೆಟ್ ಅವರೇ, ಈಗ ಪ್ರಶ್ನೆ ಇರೋದು ಸ್ವಚ್ಛ ಭಾರತ್ ಅಂತ ಏನೋ ಒಂದು ಕಲ್ಪನೆ ಬಂದಿತ್ತಲ್ಲ, ಅಂದರೆ ಆ ಒಂದು ವಿಚಾರಗಳು ಹೈಪಲ್ಲಿ ಹೋದಾಗ ತುಂಬ ಜನ ಮಕ್ಕಳೇ ತಾವು ಕಾರಲ್ಲಿ ಕೂತ್ಕೊಂಡಾಗ ಬಿಸ್ಕೆಟ್ ತಿಂದು ಹೊರಗೆ ಬಿಸಾಡಲಿಲ್ಲ, ಕಾರಲ್ಲೇ ಅಥವಾ ಕಿಸೆಯಲ್ಲೇ ಅಥವಾ ಕಾರೊಳಗೇನೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಮನೆಗೆ ತಂದು ಬಿಸಾಡಿ ಅಂತ ಇದೆ. ನಾವು ಏನು ತೋರಿಸ್ತೇವೋ ಅಥವಾ ನಾವು ಏನು ಹೇಳ್ತೇವೋ ಅದೇನು ಬೋಧಿಸ್ತೇವೋ ಅದನ್ನು ಮಕ್ಕಳು ಬೇಗ ಕ್ಯಾಚ್ ಮಾಡ್ತಾರೆ. ಹಾಗಾದರೆ ಇದು ಅಂತ ಹೇಳಿದರೆ
ಏನಾಗಲಿ ಕಾರಣ ಹಾಗಾದರೆ? ನೋಡಿ, ಈಗ ತುಂಬಷ್ಟು ಬಂತು ಮೊಬೈಲ್ ಕೊಡಬಾರ್ದು ಅನ್ನುವಂಥದ್ದೆಲ್ಲ ಬಂತು. ಆದರೆ ಇವಾಗ ಮೊಬೈಲ್ ಅನ್ನುವಂಥದ್ದು ನೆಸೆಸರಿ ಆಗಿಬಿಟ್ಟಿದೆ. ಅದು ಈಗ ಜೀವನದಲ್ಲಿ ನಮ್ಮ ಸಗಟಾಗಿ ಬಂದುಬಿಟ್ಟಿದೆ. ಇವಾಗ ಅದನ್ನು ಯಾವ ರೀತಿಯಾಗಿ ಬಳಸಿಕೊಂಡು ಉಳಿಸಿಕೊಂಡು ಹೇಗೆ ಅದನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಇರೋದು. ಇನ್ನೊಂದು ಪುನಃ ಇದನ್ನು ರಿಟರ್ನ್ ತೆಗಿಲಿಕ್ಕೆ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಬಳಕೆ ಬರೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕಿತ್ತು, ನಾವು ಇಡೀ ವಿಶ್ವನೇ ಇದು ಪ್ಲಾಸ್ಟಿಕ್ ಬಳಕೆ ಬೇಕಿತ್ತ ಅಂತ ಹೇಳಿ. ಇವಾಗ ಅದರ ಅಧ್ವಾನ ಬಂದಿದೆ. ರಾಸಾಯನಿಕಗಳನ್ನು ಗಿಡಕ್ಕೆ ಹಾಕುವಾಗಲೇ ಆಲೋಚನೆ ಮಾಡಬೇಕಿತ್ತು. ಹಿಂದಿನ ಜನಾಂಗದವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ಅವರು ಅದರಲ್ಲೇ ಬದುಕಿದ್ರು. ಹಾಗೇನೆ ಮಕ್ಕಳಿಗೆ ಯಾವ ರೀತಿಯ ಶಿಕ್ಷಣ ಬೇಕು, ಹೇಗೆ ಯಾವ ರೋಲ್ ಮಾಡೆಲ್ ಕೊಡಬೇಕು. ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಂತ ಹೇಳಿ ಮಾಡಿದ್ರು, ಅದೊಂದು ಗುಡಿಸುವಂಥದ್ದು, ಅದನ್ನೆಲ್ಲ ನೋಡ್ತು, ಮಗು ಕೂಡ ಹೇಳ್ತು ನಾನು ಕೂಡ ಸ್ವಚ್ಛವಾಗಿರ್ಬೇಕು ಅಂತ. ಒಳ್ಳೆ ವಿಷಯ. ಅದನ್ನು ಕಲ್ತದ್ದು ನೋಡಿದ್ದು ಕೂಡ ಈ ಮಾಧ್ಯಮಗಳಿಂದಲೇ, ಅದು ಒಳ್ಳೆ ವಿಷಯ ಕಲಿತು. ಹಾಗೇನೆ ಎಲ್ಲದಕ್ಕೂ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಮೊಬೈಲನ್ನೇ ದೂರುವಂಥದ್ದು ಇದು ಹಾಗಲ್ಲ. ಹಾಗೆಯೇ ಬೆಂಗಳೂರಿನಲ್ಲಿ ನಮ್ಮ ಪ್ರೇಮ ಮೇಡಮ್ನವರು ಕೂಡ ಹೇಳ್ತಾ ಇರಿದ್ರು, ಆ ರೀತಿಯಾಗಿ ಅದು ನಾರ್ಮಲ್ ಆಗಿಬಿಟ್ಟಿದೆ. ಈ ರೀತಿಯ ತಪ್ಪುಗಳು ಅದು ಸ್ವೇಚ್ಛಾಚಾರವಾಗಿ ಇದು ನಾರ್ಮಲ್ ಅನ್ನುವಂಥದ್ದು ಮನಸ್ಸಿಗೆ ಹುದುಗಿಸಿದವರು ಯಾರು? ಅದು ತಪ್ಪು ಅನ್ನುವಂಥದ್ದು ಯಾಕೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲಿಲ್ಲ? ಇದು ಮಾಡಬಾರದು ಅನ್ನುವಂಥದ್ದು ಆ ಪ್ರೇರಣೆ ಅವನ ಮನಸ್ಸಿಗೆ ಇರಬೇಕೇ ಹೊರತು ಹೊರಗಡೆ ಯಾರೋ ಪೊಲೀಸ್ ಬಂದು ಹೇಳೋದೋ ಅಥವಾ ಹೊರಗಡೆ ಶಿಕ್ಷಕರು ಬಂದು ಇದು ತಪ್ಪು ಮಾಡ್ತಾ ಇರೋದು ನೋಡ್ಲಿಕ್ಕಾಗುತ್ತೇನೋ? ಅವರ ಮನಸ್ಸಿನಲ್ಲಿ ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ಇದು ಬೆಂಕಿ, ಇದು ಮುಟ್ಟಬಾರದು ಅನ್ನುವಂಥ ಶಿಕ್ಷಣವ ಸಣ್ಣ ಪ್ರಾಯದಿಂದಲೇ ಅದನ್ನು ಕಲಿಸಿಕೊಳ್ಳುವಂಥ ಬಂದರೆ ಮಾತ್ರ ನಾವೇನಾದರೂ ಬದಲಾವಣೆಯನ್ನು ಈ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ರೆ 20 ವರ್ಷದ ಹಿಂದೆ ಏನು ಈ ಲೈಂಗಿಕ ಸ್ವೇಚ್ಛಾಚಾರ ಅನ್ನುವಂಥದ್ದು ಭಾರತಕ್ಕೆ ಅಯ್ಯೋ ಹಬ್ಬ ಅಂತ ನೋಡ್ತಿದ್ರು, ಇದು ಭಾರತಕ್ಕೆ ಬಂದುಬಿಟ್ಟಿದೆ. ಈ ಸ್ವೇಚ್ಛಾಚಾರ ಅನ್ನುವಂಥದ್ದು ಇಟ್ಸ್ ಎ ವೆರಿ ನಾರ್ಮಲ್ ಪ್ರೋಸೆಸ್ ಅನ್ನುವಂಥ ರೀತಿಯಲ್ಲಿ ಮನಸ್ಸಿನಲ್ಲಿ ಬಂದುಬಿಟ್ಟಿದೆಲ್ಲ. ನಮ್ಮ ಭಾರತದ ಒಂದು ಸಂಸ್ಕೃತಿ ಅದರಿಂದ ಕಳೆಗೊಂಡ್ತಾ ಇದೆಯಲ್ಲ, ಒಂದ್ಸತಿ ಅದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನುವಂಥದ್ದು. ಲಿಬರಲ್ ಸರಿ, ಎಷ್ಟು ಲಿಬರಲ್ ಆಗಬೇಕು? ಅದಕ್ಕೊಂದು ಬಂಧನ, ಒಂದು ಮೂಗುದಾರ ಬೇಡವಾ? ಒಂದು ಕುದುರೆ ಓಡುತ್ತೆ ಅಂತ ಹೇಳಿದ್ರೆ ಹಂಗೆ ಓಡಿದ್ರೆ ಅದರಿಂದ ಏನು ಲಾಭ ಇಲ್ಲ. ಅದಕ್ಕೊಂದು ಮೂಗುದಾರ ಕಟ್ಟಿ ಅದನ್ನು ಸರಿಯಾದ ಅದಕ್ಕೆ ಸಾರಥಿ ಇದ್ರೆ ಸರಿಯಾದ ದಿಶೆಯಲ್ಲಿ ಆ ಕುದುರೆ ಕೂಡ ಓದ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಕೊನೆಯ ಕರೆಯನ್ನು ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ. ನಮಸ್ತೆ. ನಮಸ್ಕಾರ ಸುರೇಶ್ ಅವರು, ಹೇಳಿ. ಮಸ್ತ್, ಹೇಳಿ ಸರ್. ನಾನು ಈ ಮೊಬೈಲ್ ನ ಬಗ್ಗೆ ಹೇಳುದು ಅಂತ ಹೇಳಿದ್ರೆ, ಈಗ ನೀವು ಡಿಸ್ಕಷನ್ ಮಾಡೋ ವಿಷಯನೆಲ್ಲ ನಾನು ಹೋಗ್ತೇನೆ. ಆದ್ರೆ ನಾವು ತಪ್ಪಿದ್ದೆಲ್ಲಿಂದ ಗೊತ್ತುಂಟಾ? ಮನೆಯ ಮೊದಲ ಪಾಠಶಾಲೆ ಅದು ಸತ್ತೋಗಿಬಿಟ್ಟಿದೆ. ಈಗ ಮನೆಯ ಮೊದಲ ಪಾಠಶಾಲೆಯಾಗಿ ಉಳಿಲಿಲ್ಲ. ಏನಂತ ಹೇಳಿದ್ರೆ, ಮಗು ಅರ್ಥ ಅಂತ ಹೇಳಿದ್ರೆ ಅವಳು ಸಮಾಧಾನ ಮಾಡಿದ್ರೆ ಮೊಬೈಲ್ ಕೈಗೆ ಕೊಟ್ಟು ಬಿಡುದು. ಯಾವಾಗ? 1-2 ವರ್ಷ ಪ್ರಾಯದಲ್ಲಿ ಆ ಮಗು ಅದನ್ನು ಏನು ಯೂಸ್ ಮಾಡಬೇಕು, ಯಾವುದು ಯೂಸ್ ಮಾಡಬೇಕು, ಏನು ವಿಷಯ ಗೊತ್ತಿರುವುದಿಲ್ಲ. ಮತ್ತೆ ನಾವು ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅಂತೇಳಿ ಮೊಬೈಲ್ ಕೊಟ್ಟಿದ್ದೇವೆ. ನಾನು ಒಂದು ಮೊಬೈಲ್ ಇಂದ ನೀವು ವಿಶ್ವವಿಖ್ಯಾತಿಯನ್ನು ಪಡಿಬಹುದು, ಅಷ್ಟು ಅದರಲ್ಲಿ ನಾಲೆಜ್ ಉಂಟು. ನೀವು ಯಾವುದನ್ನ ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಬಾರ್ದು ಅಂತ. ಈಗ ಜಯಪ್ರಕಾಶ್ ಅವರು ಹೇಳಿದಾಗೆ, ನಾವೇ ಸಿಗರೇಟ್ ತೆಗೆದುಕೊಂಡು ಮಕ್ಕಳಿಗೆ ಸಿಗರೇಟ್ ತೆಗೆಯುವುದು ದೇಹಕ್ಕೆ ಹಾನಿಕರ ಅಂತ ಹೇಳಿದ್ರೆ ಅದು ಮಕ್ಕಳು ಕೇಳುವುದಿಲ್ಲ. ಇಲ್ಲಿ ಮೊಬೈಲ್ ಅನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು, ಏನಕ್ಕೆ ಮಾಡಬೇಕು, ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡದೆ ಇದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಮೊಬೈಲ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ತೆಗೆದ ಕೂಡಲೇ ಬರುವಂತದ್ದು ಈ ಫಿಲ್ಮ್ ಸ್ಟಾರ್ಗಳ ಕೆಲವು ಇದು ವಿಡಿಯೋಗಳು. ಈ ಸಣ್ಣ ಪ್ರಾಯದ ಮಕ್ಕಳು, ಈ ಬೆಳೆಯುವ ಮಕ್ಕಳು ನೋಡಿದ್ರೆ ಅದನ್ನೇ ಪ್ರಪಂಚ ಅಂತ ತಿಳ್ಕೊಳ್ತಾರೆ. ನಾವು ಮಾಡಬೇಕಾಗಬೇಕು ಅಂದ್ರೆ ಮೊದಲು ಅದನ್ನು ಯಾವುದನ್ನು ತೋರಿಸ್ಬೇಕು ಅದನ್ನು ಮಾತ್ರ ತೋರಿಸಿಬಿಟ್ಟು ಬಾಕಿದನ್ನು ಬ್ಯಾನ್ ಮಾಡಬೇಕು. ಈ 15-18 ವರ್ಷದ ಹುಡುಗಿಯರು ಈ ರೀತಿಯ ಈ ಯೂಟ್ಯೂಬ್ಗಳನ್ನು ನೋಡಿದ್ರೆ ಅವರು ಯಾವ ಕಡೆಗೆ ಧ್ಯಾನ ಹೋಗಿದ್ದೆ ಹೇಳಿ? ಇದನ್ನು ನಾವು ಫಸ್ಟಿಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವಿನ್ನು ಏನು ತಪ್ಪಿದೆ ಅಂತ ಹೇಳಿದ್ರೆ, ಮನೆಯ ಮೊದಲ ಪಾಠಶಾಲೆಯಿಂದ ನಾವೇ ಪೇರೆಂಟಿಂಗ್ ನಿಮಗೆ 50% ಕಂಟ್ರೋಲ್ ಆಗಬೇಕಂದ್ರೆ ನಾವು ಪೇರೆಂಟ್ ಜವಾಬ್ದಾರಿ ಬೇಕು. ನಾವು ಈಗ ಕೆಲಸದಕ್ಕೂ ಶಾಲೆಯನ್ನು ದೂರಿ ಪ್ರಯೋಜನ ಇಲ್ಲ. ಶಾಲೆಯಲ್ಲಿ ಇರುವಂತದ್ದು ಖಾಲಿ ಒಂದು 7-8 ಗಂಟೆ ಮಾತ್ರ ಮಕ್ಕಳು, ಬಾಕಿ ಫುಲ್ ಇರುವುದು ಅವರ ಮನೆಯಲ್ಲಿ. ನಮ್ಮ ಒಬ್ಸರ್ವೇಷನ್ ಕೂಡ ಇದಕ್ಕೆ ಮುಖ್ಯ. ನನ್ನ ಮಗಳು ಏನ್ ಮಾಡ್ತಾಳೆ, ನನ್ನ ಮಗ ಏನ್ ಮಾಡ್ತಾನೆ, ಇದು ನಾವು ನೋಡೋದಿದ್ರೆ ಅದಕ್ಕೆ ಪೊಲೀಸ್ ಇದ್ದಾರೆ, ಕೋರ್ಟ್ ಉಂಟು ಹೇಳಿದ್ರೆ ನಡೀಲಿಕ್ಕೆ. ಇದು ನನ್ನ ಒಂದು ಸ್ವಂತ ಅಭಿಪ್ರಾಯ ಇದೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬರ್ತಿದ್ದೆ. ಕೊನೆಯದಾಗಿ ಮೂವರು ಕೂಡ ಚಿಕ್ಕದಾಗಿ ಒಂದೇ ವಾಕ್ಯದಲ್ಲಿ ಜಯಪ್ರಕಾಶ್ ಅವರೇ ನಿಮ್ಮಿಂದ ಅಂತಿಮವಾಗಿ ಏನಾದ್ರು ಸಂದೇಶ? ಸರ್, ಸಂದೇಶ ನಾನು ಸ್ವಾಮಿ ವಿವೇಕಾನಂದರ ಒಂದು ಕೋಟ್ ಹೇಳ್ತೇನೆ. ಅಂದರೆ ಹ್ಯಾಸ್ ಯುವರ್ ಥಾಟ್ ಸೋ ಯುವರ್ ಮೈಂಡ್, ಹ್ಯಾಸ್ ಯುವರ್ ಮೈಂಡ್ ಸೋ ಯುವರ್ ಬಿಹೇವಿಯರ್, ಸೋ ಯುವರ್ ಬಿಹೇವಿಯರ್ ಹ್ಯಾಸ್ ಯುವರ್ ಪರ್ಸನಾಲಿಟಿ, ಹ್ಯಾಸ್ ಯುವರ್ ಪರ್ಸನಾಲಿಟಿ ಸೋ ಯುವರ್ ಸೊಸೈಟಿ. ಅಂದರೆ
ಮೂಲೆಯಲ್ಲಿ ಥಾಟ್ ಅಂದರೆ ನಮ್ಮ ಯೋಚನೆ ಥಾಟ್ ಕರೆಕ್ಟ್ ಮಾಡಿದ್ರೆ ಸೊಸೈಟಿನೂ ಕರೆಕ್ಟ್ ಆಗುತ್ತೆ. ಈಗ ಥಾಟ್ ಬಿಟ್ಟು ಬಿಹೇವಿಯರ್ ಮತ್ತು ಪರ್ಸನಾಲಿಟಿ ಮೇಲೆ ಫೋಕಸ್ ಮಾಡಿದ್ರೆ ಅದು ರೂಟ್ ಬೇರೆ ಏನಿದೆ ಅದನ್ನೇ ಬಿಟ್ಟಿದ್ದೇವೆ, ಬೇರೆ ಯಾವುದೋ ಅದರ ಬೇರ್ನ ಕಟ್ ಮಾಡ್ಕೊಂಡು ಕೂತಿದ್ದೇವೆ. ಸೊ ಇಟ್ ಈಸ್ ಇಂಪಾಸಿಬಲ್. ರೂಟ್ ಏನಿದೆ ಅಲ್ಲಿ ಸರಿ ಆಗಬೇಕು. ದಟ್ಸ್ ಇಟ್. ಸ್ವಾಮಿ ವಿವೇಕಾನಂದ ಸಂದೇಶ, ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರಿಚ್ಡ್. ಅವೇಕ್ ಆಗಬೇಕಾಗಿದೆ, ನಾವು ಜಾಗೃತಿ ಆಗಬೇಕಾಗಿದೆ. ಈ ಬದಲಾದ ಒಂದು ಸಿಚುವೇಶನಲ್ಲಿ ಜಾಗೃತವಾಗಿದ್ದರೆ ನಾವು ಇಂಥದನ್ನೆಲ್ಲ ತಡೆಗಟ್ಟಬಹುದು, ಮುಂದಿನ ಈ ದುಷ್ಪರಿಣಾಮಗಳನ್ನು ತಡೆಗಟ್ಟಿ ಸರಿದಾರಿಗೆ ಮಕ್ಕಳನ್ನು ತರ್ಬೋದು ಅನ್ನೋದು ನನ್ನ ಅನಿಸಿಕೆ. ಈಗ ಒಂದು ಏನು ಇನ್ಸಿಡೆಂಟ್ ಬಂತು, ಅದಕ್ಕೋಸ್ಕರ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆದರೆ ಇದೊಂದು ಕೇವಲ ಒಂದೆರಡು ದಿನದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಅಷ್ಟೊಂದು ಆಳವಾಗಿ ಇದು ಬೇರೂರಿ ಅದರ ರಾಕ್ಷಸ ಬೇರುಗಳನ್ನು ಹಬ್ಬಿಸಿ ಬಿಟ್ಟಿದೆ. ಇವಾಗ ಅದರಿಂದ ನಮ್ಮ ಮಕ್ಕಳನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಎಷ್ಟು ನಾವು ನಮ್ಮ ಜೀವನಕ್ಕೆ ನಾವು ದುಡಿಲಿಕ್ಕೆ ಅಥವಾ ಸಂಪಾದನೆಗೆ ಎಷ್ಟು ಮನಸ್ಸು ಕೊಡ್ತೇವೋ ಅಷ್ಟೇ ಅದಕ್ಕಿಂತಲೂ ಹೆಚ್ಚು ಮನಸ್ಸು ನಾವು ನಮ್ಮ ಮಕ್ಕಳ ಕಡೆಗೆ ಕೊಡಬೇಕು. ಅಷ್ಟೇ ಅಲ್ಲ, ಇಡೀ ಕೇವಲ ಪೋಷಕರದ್ದಷ್ಟೇ ಅಲ್ಲ, ಇಡೀ ಸಮಾಜದ್ದು ಕೂಡ ಜಾಗೃತಿ ಇದೆ. ಅದು ಬೇರೆಯವರ ಮಕ್ಕಳು ಕೂಡ ನನ್ನ ಮಕ್ಕಳೇ ಅಂತ ತಿಳಿದುಕೊಂಡು ನಾವು ವ್ಯವಹರಿಸಿದರೆ, ಅವರು ಎಲ್ಲಿಯ ತಪ್ಪಿದಾಗ ಅದನ್ನು ಸರಿಪಡಿಸುವಂಥ ಮಾನಸಿಕತೆಗೆ ಯಾವತ್ತಾದ್ರೂ ಬಂದರೆ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಬಹುದು ಅನ್ನುವಂಥದ್ದು ನನ್ನ ಒಟ್ಟಿನಲ್ಲಿ ಮಕ್ಕಳನ್ನು ಬೆಳೆಸುವುದು ಹೇಗೆ, 3 ಶಬ್ದಗಳಲ್ಲಿ ಬಹುಶಃ ಇಡೀ ಬ್ರಹ್ಮಾಂಡದ ಸತ್ವವೇ ಅಡಗಿದೆ ಅಂತ ಹೇಳ್ತಾ ಅದಕ್ಕೆ ಉತ್ತರ ಸಿಗುವಂಥ ಒಂದು ಪ್ರಯತ್ನ, ಆ ಒಂದು ದಿಶೆಯಲ್ಲಿ ನಾವೆಲ್ಲ ನಡೆಯೋಣ. ಸಿಕ್ಕಿದರೆ ಸಮಾಜ ಸದೃಢವಾಗತ್ತೆ, ಬಲಿಷ್ಠವಾಗತ್ತೆ. ಸಿಗದಿದ್ದರೆ ನಾವು ಅಂಧಕಾರದತ್ತ ಸಾಕ್ತೇವೆ. ಹಾಗೆ ಆಗದಿರಲಿ. ಮಕ್ಕಳನ್ನು ಸೂಕ್ತ ರೀತಿಯಲ್ಲಿ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಪ್ರಜೆಗಳಾಗಿ ಬೆಳೆಸುವಾಗ ನಮ್ಮ ಮುಂದಿರುವಂಥ ಜವಾಬ್ದಾರಿ ಸವಾಲುಗಳ ಬಗ್ಗೆ ನಮಗೆ ಒಂದಿಷ್ಟು ಎಚ್ಚರಿಕೆ, ಮುಂಜಾಗ್ರತೆ ಇರಲಿ ಅಂತ ಹೇಳ್ತಾ ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ತಮ್ಮ ಅಭಿಪ್ರಾಯಗಳ ಸ್ಪಷ್ಟವಾಗಿ ಮಂಡಿಸಿರುವಂಥ ಜಯಪ್ರಕಾಶ್ ಅವರಿಗೆ, ರಾಘವೇಂದ್ರ ಸೂರ್ಯಕಾಂತ್ ರಾಯ್ಕರ್ ಅವರಿಗೆ ಮತ್ತು ಅರುಣ್ ಜಿ ಶೆಟ್ ಅವರಿಗೆ ನಮ್ಮ ಟಿಯ ಪರವಾಗಿ ಆತ್ಮೀಯ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 8 ಗಂಟೆಯ ಜನಧ್ವನಿ ನೇರ ಪ್ರಸಾದದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಕೇದಾರ್ ಹೈ ಲಿವಿಂಗ್ ಲಕ್ಸುರಿ ಹೋಮ್ಸ್, ಏರ್ಪೋರ್ಟ್ ರೋಡ್, ದೇರೆಬೈ, ಮ್ಯಾಂಗ್ಳೂರ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸತ್ಯನಾಥ್ ಸ್ಟೋರ್ಸ್ ಬಟ್ಟೆ ಮಳಿಗೆ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ.